ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೆ ಗಣೇಶ ಚತುರ್ಥಿಯ ಶುಭಾವಸರದಲ್ಲಿ ಶ್ರೀದೇವರ ಆಶೀರ್ವಾದವನ್ನು ಬಯಸುತ್ತಾ ಅನಂತ ಶ್ರೀರಾಮ ಸ್ಮರಣೆಗಳು. ನಮ್ಮಲ್ಲಿ ಗಣೇಶ ಚತುರ್ಥಿ ಅಂತಂದಾಗ ನಾಗರ ಪಂಚಮಿಯಿಂದ ಹರಿದಿನ ಹಬ್ಬಗಳು ಪ್ರಾರಂಭ ಆಗ್ತದೆ. ಈ ಹಬ್ಬಗಳು ಪ್ರಾರಂಭ ಆದಾಗ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಈ ಹಬ್ಬಗಳನ್ನು ಹೇಗೆ ಆಚರಿಸುವಂಥದ್ದು ಅಥವಾ ಯಾವ ದೃಷ್ಟಿಯಲ್ಲಿ ಇದನ್ನು ನೋಡ್ತಕ್ಕಂಥದ್ದು ಅನ್ನುವಂತಹ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಪಡಿಮೂಡ್ತದೆ. ಪ್ರಸ್ತುತ ಬರುವಂತಹ ಗಣೇಶ ಚತುರ್ಥಿ ಹಿಂದಿನಿಂದ ಅದ್ಧೂರಿಯಾಗಿ ಉತ್ಸವ ರೂಪದಲ್ಲಿ ಆಚರಿಸಿದಂತಹ ಗಣೇಶ ಚತುರ್ಥಿ ಹಬ್ಬ. ಆದರೆ ಇಂದಿನ ಕಾಲಘಟ್ಟದಲ್ಲಿ ನಾವು ಬಹಳ ಸಂಕೀರ್ಣ ಸ್ಥಿತಿಯಲ್ಲಿದ್ದೇವೆ, ಸಂಕಷ್ಟಮಯ ವಾತಾವರಣದಲ್ಲಿದ್ದೇವೆ. ಏನು ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಜಗತ್ತನ್ನು ವ್ಯಾಪಿಸಿದಂತಹ ಕೊರೋನಾ, ಈ ಕೊರೋನಾ ಅನ್ನುವಂತಹ ಮಹಾಮಾರಿ ಜಗತ್ತನ್ನೇ ವ್ಯಾಪಿಸಿ ತನ್ನ ಕಬಂಧ ಬಾಹುಗಳಿಂದ ಜಗತ್ತನ್ನೇ ತನ್ನ ಕೈಮುಷ್ಟಿಯಲ್ಲಿರಿಸಿಕೊಂಡಿದೆ. ಈ ಕಾಲಘಟ್ಟದಲ್ಲಿ ಈ ಕೊರೋನಾ ಅನ್ನುವಂತಹ ಮಹಾಮಾರಿ ನಮ್ಮನ್ನು ವ್ಯಾಪಿಸಿರುವುದರಿಂದ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ನಾವು ಯಾವುದನ್ನು ಮಾಡುವಂತಿಲ್ಲ ಎನ್ನುವುದು ಸರ್ಕಾರ ತಂದಂತಹ ನಿಯಮ. ಈ ನಿಯಮವನ್ನು ಹೊಂದಿಕೊಂಡು ನಾವೇನು ಮಾಡಬಹುದು ಅಥವಾ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಗಮನಿಸಬೇಕು. ಗಣೇಶ ಅಂತಂದರೆ ನಮಗೆ ಗಣಗಳ ರಾಜ, ಗಣಗಳ ನಾಯಕ, ಪಾರ್ವತಿ ಪರಮೇಶ್ವರರ ನೆಚ್ಚಿನ ಸುಪುತ್ರ. ಅವನ ಬಗ್ಗೆ ಇರುವಂತಹ ಕಥೆಗಳು ಹಲವಾರು ನಮ್ಮ ಕಿವಿಯನ್ನು ಅಪ್ಪಳಿಸ್ತದೆ. ಅಂತಹ ಅನಂತ ಕಥೆಗಳನ್ನು ಹೊತ್ತುಕೊಂಡು ಬಂದ ಗಣಪ ಈ ಚತುರ್ಥಿಯಲ್ಲಿ ನಮ್ಮನ್ನು ಹೇಗೆ ಆವರಿಸಿಕೊಳ್ತಾನೆ. ನಮಗೆಲ್ಲರಿಗೆ ಗೊತ್ತಿದೆ, ಗಜಾಸುರನ ವಧೆಗಾಗಿ ಗಣಪ ನಮ್ಮ ಮಧ್ಯದಲ್ಲಿ ಬಂದ, ಅಸುರರ ನಾಶಕ್ಕಾಗಿ ಸುರರ ದೇವತೆಯಾಗಿ ಗಣಪ ಈ ಭೂಮಿಗೆ ಬಂದ. ಭೂಮಿಗೆ ಬಂದಂತಹ ಗಣಪ ಅನಂತ ವೈಶಿಷ್ಟ್ಯತೆಗಳನ್ನು ಹೊಂದಿಕೊಂಡ, ಅನೇಕ ವೈರುಧ್ಯಗಳಲ್ಲಿ ಬೆಳೆಸಿಕೊಂಡ. ಈ ಎಲ್ಲ ವ್ಯವಸ್ಥೆಗಳಲ್ಲಿ ಕಲಾವಿದರಿಗೆ ಕಲಾವಿದನಾಗಿ, ಜ್ಞಾನಿಗಳಿಗೆ ಜ್ಞಾನ ಗುಣ ಸಂಪನ್ನನಾಗಿ, ಇನ್ನೂ ವಿಡಂಬನಾತ್ಮಕವಾಗಿ ಬೆಳೆಸುವವರಿಗೆ ವಿಡಂಬನಾ ನಾಯಕನಾಗಿ, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಗಣಪ ಗುರುತಿಸಿಕೊಳ್ತಾನೆ. ಇಂತಹ ಗಣಪ ಪ್ರಸ್ತುತ ಬರ್ತಾ ಇದ್ದಾನೆ. ಹಾಗಾಗಿ ಆ ಗಣಪನನ್ನು ನಾವು ಹೇಗೆ ನೆಚ್ಚಿಕೊಂಡಿದ್ದೆವು ನೋಡಿ. ನಾವು ಕರಾವಳಿಯ ಭಾಗದಲ್ಲಿದ್ದೇವೆ. ಕರಾವಳಿ ಅಂತಂದರೆ ನಮಗೆ ಕಾಣುವಂಥದ್ದು ದೈವದೇವರ ನಾಡು. ಈ ದೈವ ಮತ್ತು ದೇವರುಗಳು ಸಾನ್ನಿಧ್ಯವನ್ನು ಹೊಂದಿಕೊಂಡಿರತಕ್ಕಂಥ ಈ ಕರಾವಳಿಯ ಭಾಗ, ಅರ್ಥಾತ್ ಸಮುದ್ರ ತೀರ, ಗಣಪನಿಗೆ ಬಹಳ ನೆಚ್ಚಿನ ಪ್ರದೇಶ. ಯಾಕೆ ಅಂತ ಕೇಳಿದರೆ, ನಮ್ಮಲ್ಲಿ ಪ್ರಕೃತಿ ಸಂಬಂಧವಾಗಿ ಹುಟ್ಟಿದಂತಹ ದೂರ್ವೆ ನಮ್ಮಲ್ಲಿರುವಷ್ಟು ಬೇರೆ ಯಾವ ಜಗತ್ತಿನಲ್ಲೂ ಇಲ್ಲ. ನಮ್ಮಲ್ಲಿ ಅಷ್ಟು ದೂರ್ವೆ ಇದೆ. ಹಾಗಾಗಿ ಹಿಂದಿನಿಂದ ಪ್ರಾಚಾರ್ಯರು ಪ್ರಾಜ್ಞರು ಅದನ್ನು ಹೇಳಿಕೊಂಡು ಬಂದದ್ದು ದೂರ್ವಾತ್ ಆಯುಷ್ಯವರ್ಧನಂ ಹೇಳಿ. ದೂರ್ವೆ ಅಂದರೆ ಅದು ಆಯುಷ್ಯವನ್ನು ವೃದ್ಧಿ ಮಾಡ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಕಂಡದ್ದು ಹಲವು ರೋಗಗಳಿಗೆ ರಾಮಬಾಣ, ಅದರಲ್ಲೂ ಕೂಡ ಚರ್ಮ ರೋಗಕ್ಕೆ ದೂರ್ವೆ ರಾಮಬಾಣ, ಹೀಗೆಲ್ಲ ಕರೆಸಿಕೊಂಡಂತಹ ದೂರ್ವೆ ಗಣನಾಯಕನ ದೊಡ್ಡ ಪುಷ್ಪ, ಅರ್ಥಾತ್ ಗಣಪತಿ. ಈ ಕರಾವಳಿಯ ಭಾಗದಲ್ಲಿ ಬಂದಂತಹ ಗಣಪತಿ ನಮಗೆ ಕೃಷಿ ಪ್ರಧಾನವಾದ ರಾಷ್ಟ್ರವಿದಾದ್ದರಿಂದ ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ, ಈ ಗಣಪತಿಯ ವರ್ತುಲಗಳನ್ನು ನಾವು ಗಮನಿಸಿದಾಗ, ಈ ಗಣಪತಿಯ ವ್ಯವಸ್ಥೆಯನ್ನು ನಾವು ಕಂಡಾಗ ನಮಗೆ ಕೃಷಿಯೇ ದೊಡ್ಡ ಬದುಕು. ಈ ಕೃಷಿಗೆ ಬಂದಾಗ ಗಣಪತಿ ನಮಗೆ ಬಾಮ ಗಣಪತಿಯಾಗಿ ಕಾಣ್ತಾನೆ. ಯಾವುದನ್ನು ಮಾಡಬೇಕಾದರೂ, ಅರ್ಥಾತ್ ಯಾವ ಸತ್ಕರ್ಮವನ್ನು ಮಾಡಬೇಕಾದರೂ ಗಣಪತಿ ನಮಗೆ ಪ್ರಧಾನ ದೇವರು. ಅವನನ್ನು ಪ್ರಾರ್ಥಿಸದೆ ಅಥವಾ ಅವನನ್ನು ಆರಾಧಿಸದೆ ಅಥವಾ ಅವನನ್ನು ಗ್ರಹಿಸದೆ ಎಲ್ಲೂ ನಾವು ಒಂದು ಹೆಜ್ಜೆ ಮುಂದೆ ಇಡುವ ಹಾಗಿಲ್ಲ. ಆದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ.
ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ ಅಂತ ಪ್ರಾರ್ಥಿಸ್ತೇವೆ. ಅಂದರೆ ಧರ್ಮರಾಯ ಆರಾಧಿಸಿದ, ರಾಜ್ಯ ಸಂಪಾದನೆ ಮಾಡಿದ. ರಾವಣ ನಿನ್ನನ್ನು ಗಮನಿಸದೆ, ನಿನ್ನನ್ನು ಆರಾಧಿಸದೆ ಅವ ಸಾನ್ನಿಧ್ಯ ಹೊಂದಿದ. ಹೀಗೆಲ್ಲ ರೀತಿಯಲ್ಲಿ ನಾವು ಗಣಪತಿಯನ್ನು ಗಮನಿಸುವಾಗ ಯಾಕೆ ಈ ಕೃಷಿಯಲ್ಲಿ ಹೆಚ್ಚು ನಾವು ಗಣಪತಿಯನ್ನು ಅಳವಡಿಸ್ತೇವೆ ಅಂತ ಹೇಳಿದರೆ, ಗಣಪತಿ ತಂಡೂಲ ಪ್ರಿಯ, ಅರ್ಥಾತ್ ಅಕ್ಕಿ ಅವನಿಗೆ ಬಹಳ ದೊಡ್ಡ ವಸ್ತು. ಅಕ್ಕಿ ಇಲ್ಲದೆ ಗಣಪತಿಯನ್ನು ನಾವು ಪ್ರಾರ್ಥಿಸುವ ಹಾಗೆ ಇಲ್ಲ. ಒಂದು ಕೈಯಲ್ಲಿ ನಾವು ಅಕ್ಷತೆಯನ್ನು ಹಿಡ್ಕೊಳ್ಬೇಕು. ಅರಸಿನ ಮತ್ತು ಕುಂಕುಮ ಮಿಶ್ರಿತವಾಗಿರತಕ್ಕಂತಹ ಅಕ್ಷತೆ ಕಾಳು ಕೈಗೆ ಬಂತು ಅಂದರೆ ಗಣಪ ಬಂದ ಅಂತ ಅರ್ಥ. ಹಾಗಿದ್ರೆ ಎದುರಿಗೆ ನಾವು ಏನಾದರೂ ಇಡಬೇಕು, ಗಣಪತಿಗೆ ಪ್ರಾರ್ಥನೆ ಮಾಡಬೇಕು, ಅಲ್ಲಿ ಒಂದು ಸ್ವಸ್ತಿಕ ನಿರ್ಮಾಣ ಆಗಬೇಕು. ಹಾಗಾಗಿ ಈ ಕೃಷಿ ಪ್ರಧಾನ ರಾಷ್ಟ್ರವಾಗಿರ್ತಕ್ಕಂತಹ ನಮ್ಮ ಈ ಬಹು ಸಂಸ್ಕೃತಿಯುಳ್ಳ ಈ ದೇಶದಲ್ಲಿ ಗಣಪತಿಗೆ ವಿಶೇಷ ಸಾನ್ನಿಧ್ಯ ಸಿಕ್ಕಿತು. ಯಾಕೆ ಅಂತ ಕೇಳಿದರೆ, ನಮ್ಮ ಶಾಸ್ತ್ರ ಹೇಳಿದ್ದು ಕಲವು ದುರ್ಗಾ ವಿನಾಯಕವು ಅಂತ. ಕಲಿಯುಗದಲ್ಲಿ ವಿನಾಯಕ ಮತ್ತು ದುರ್ಗೆ ಈ ಇಬ್ಬರನ್ನು ನಾವು ಪ್ರಾರ್ಥಿಸಿದರೆ ಕ್ಷಿಪ್ರ ಪ್ರಸಾದವನ್ನು ಈತಾರೆ ಅಂತ ಹೇಳಿ ಗಣಪತಿಗೆ ಹೆಸರಿರುವುದು ಕ್ಷಿಪ್ರ ಪ್ರಸಾದ ಅಂತ. ಕೂಡಲೇ ಪ್ರಸಾದವನ್ನು ಕೊಡುವವ ಅಂತಹ ಗಣಪತಿ ವಿಜೃಂಭಣೆಯಿಂದ ವೈಭವದಿಂದ ಉತ್ಸವವನ್ನು ಪಡೆದ ಗಣಪತಿ ಈ ವರ್ಷ ಬಂದಿದ್ದಾನೆ ಅಂತಲಾದಾಗ ಏನು ಮಾಡುವ, ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ? ನಾವು ಬಹು ಸಂಸ್ಕೃತಿ ಆರಾಧಕರು, ಬೇರೆ ಬೇರೆ ಸಂಸ್ಕೃತಿಗಳು ನಮ್ಮಲ್ಲಿ ಮಿಳಿತವಾಗಿದೆ. ಅದರಲ್ಲೂ ನಮಗೆ ಕೃಷಿ ಸಂಸ್ಕೃತಿ ಬಹಳ ದೊಡ್ಡದಾಗಿರತಕ್ಕಂಥದ್ದು, ನಮ್ಮ ಆಹಾರದ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಕೃಷಿಯಲ್ಲಿ ಅಕ್ಕಿ ಅರ್ಥಾತ್ ಭತ್ತದ ಬೇಸಾಯ ಆಗ್ತದೆ. ಬೇಸಾಯದ ಕಟಾವಾಗಿ ಭತ್ತ ಪೈರು ಮೊಳಕೆ ಹೊಡೆದು ಪೈರನ್ನು ಕಟಾವು ಮಾಡಿ ಭತ್ತವನ್ನು ಒಳಗೆ ತಂದು ಅದನ್ನೆಲ್ಲವನ್ನು ವ್ಯವಸ್ಥೆ ಮಾಡಿ ಮಿಲ್ಲಿಗೆ ಹಾಕಿ ಅಲ್ಲಿಂದ ನಾವು ಅಕ್ಕಿ ತಂದು ಆ ಅಕ್ಕಿಯನ್ನು ನಾವು ಸಂಪನ್ನ ಮಾಡ್ತೇವೆ. ಅಲ್ಲಿ ಒಂದು ಹಂತದ ಕೃಷಿಯ ಅನಾವರಣವಾಯಿತು. ಹಾಗಿದ್ರೆ ಈ ಗಣಪತಿ ಈ ಸಮಯದಲ್ಲಿ ನಾವೇನು ಮಾಡುವ ಈ ಗಣಪತಿಯನ್ನು ಅಂತಂದರೆ, ನಮ್ಮಲ್ಲಿ ಭಾವ ಮತ್ತು ಭಾವನೆ ಈ ಎರಡು ಗುಣಗಳಿವೆ. ಭಾವನೆಯನ್ನು ನಾವು ವ್ಯಕ್ತಪಡಿಸಬೇಕಾದ್ರೆ ಒಳಗಿಂದ ಭಾವ ಬರಬೇಕು. ಆ ಭಾವವನ್ನು ಹೇಗೆ ತೋರಿಸುವುದು ಅಂತ ಹೇಳಿದರೆ, ಪ್ರಾಜ್ಞರು ಹೇಳಿದ್ದಾರೆ ಭಕ್ತಿಯಿಂದ ತೋರಿಸಿ ಅಂತ. ನಮ್ಮಲ್ಲಿ ಎರಡು ಪ್ರತ್ಯಯ ರೂಪಗಳಿವೆ, ಭಕ್ತಿ ಮತ್ತು ವಿಭಕ್ತಿ ಅಂತ. ಎರಡರಲ್ಲೂ ಭಕ್ತಿ ಇದೆ, ವಿ ಸೇರಿದೆ. ಹಾಗಾಗಿ ಈ ಭಕ್ತಿ ಮತ್ತು ವಿಭಕ್ತಿ ರೂಪಗಳನ್ನು ನಾವು ತೋರಿಸಿದಾಗ ನಮಗೆ ಭಕ್ತಿ ಯಾಕೆ ಹತ್ತಿರವಾಗ್ತದೆ ಅಂತ ಕೇಳಿದರೆ, ಭಗವದ್ ದರ್ಶನಕ್ಕಾಗಿ. ಗಣಪತಿಯನ್ನು ನಾವು ನೋಡಿದ್ದು ಜ್ಞಾನಿಗಳು ಭಗವಂತನ ರೂಪದಲ್ಲಿ, ಪರಮಾತ್ಮನ ರೂಪದಲ್ಲಿ. ಯಾಕೆ ಅಂತ ಕೇಳಿದರೆ, ಅವನಲ್ಲಿರುವಂತಹ ಶುಂಡಿಲ ಮುಖ, ಆ ದೊಡ್ಡದಾದ ಕಿವಿ, ದೊಡ್ಡದಾದ ಹೊಟ್ಟೆ, ಸಣ್ಣ ಕಾಲು, ಸಣ್ಣ ಕಣ್ಣು, ಇದನ್ನೆಲ್ಲವನ್ನು ಗಮನಿಸಿದಾಗ ಈ ಗಣಪತಿ ನಮಗೆ ಅತಿ ಅಚ್ಚುಮೆಚ್ಚಿನ ದೇವರಾಗ್ತಾನೆ, ಅತಿ ಅಚ್ಚುಮೆಚ್ಚಿನ ಭಗವಂತನಾಗ್ತಾನೆ. ಈ ಗಣಪತಿಯನ್ನು ನಾವು ಆರಾಧಿಸಿ ಮತ್ತೆ ಬಹುದೇವತೆಗಳನ್ನು ಆರಾಧಿಸಬೇಕು ಎನ್ನುವ ಶಾಸ್ತ್ರ ಇದೆ. ಯಾಕೆ ಆ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ರು ಅಂತ ಕೇಳಿದರೆ, ಯಾವುದೇ ಕಾರ್ಯಗಳನ್ನು ಮಾಡುವಾಗ ವಿಘ್ನ ಬಾರದಿರಲಿ, ಯಾವುದೇ ರೀತಿಯ ಸಂಕಷ್ಟಗಳು ಬಾರದಿರಲಿ, ಯಾವುದೇ ರೀತಿಯ ಅಡೆತಡೆಗಳನ್ನು ತಾರದಿರಲಿ ಅನ್ನುವ ಕಾರಣಕ್ಕೆ ಗಣಪತಿಯನ್ನು ನಾವು ಹೆಚ್ಚಾಗಿ ಅವಲಂಬಿಸಿಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಜ್ಞಾನಿಗಳು ಹೇಳಿದಂತಹ ಈ ಗಣಪ ನಮ್ಮ ಮಧ್ಯದಲ್ಲಿ ಅನಂತ ಚಿಂತನೆಗಳನ್ನು ಹರಿಯಗೊಟ್ಟಿದ್ದಾನೆ, ಬಿಟ್ಟುಕೊಟ್ಟಿದ್ದಾನೆ. ಒಂದು ಕಡೆಯಲ್ಲಿ ಗಣಪತಿಯ ಉತ್ಸವವನ್ನು ಮಾಡಬೇಕಾದರೆ ಮಣ್ಣಿನ ಗಣಪತಿಯನ್ನು ಮಾಡಿ ವರ್ಷ 1 ವರ್ಷ 2 ವರ್ಷ ಹೀಗೆ ಹೋದಾಗ ದಶಮ ಅಂದರೆ 10 ವರ್ಷ, 10 ವರ್ಷ ಕಳೆಯಿತು ಅಂದರೆ 25 ವರ್ಷ, 25 ಕಳೆಯಿತು ಅಂತಂದರೆ 50 ವರ್ಷ, ಹೀಗೆ ತುಂಬ ಗಣಪತಿಯ ಉತ್ಸವಗಳು 50 ವರ್ಷ ಆದದ್ದು ಕೂಡ ಇದೆ. ಯಾಕೆ ಅಂತ ಕೇಳಿದರೆ, ಈ ಗಣಪತಿಗೆ ಇರುವಂತಹ ಉಲ್ಲೇಖ ನಮ್ಮ ದೇಶಕ್ಕೆ ಸಿಕ್ಕಿರ್ತಕ್ಕಂತಹ ಸ್ವಾತಂತ್ರ್ಯ. ನಾವಿವತ್ತು ಸ್ವಾತಂತ್ರ್ಯದ ಪಥವನ್ನು ನಾವು ಅನುಭವಿಸ್ತಾ ಇದ್ದೇವೆ ಈ ಕೊರೋನಾ ಕಾಲಘಟ್ಟದಲ್ಲೂ ಕೂಡ. ಈ ಸ್ವಾತಂತ್ರ್ಯದ ಸುವಾರ್ತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆ, ಹೇಗೆ ಅಂತ ಕೇಳಿದರೆ, ಹಿಂದೆ ಈ ಗಣಪತಿ ಮನೆ ಒಳಗಿದ್ದ, ಮನೆಯಲ್ಲಿ ಪೂಜಿಸಿಕೊಳ್ತಾ ಇದ್ದ. ಅದು ಮಣ್ಣಿನ ರೂಪದಲ್ಲೋ ಅಥವಾ ಅವರವರ ಭಾವನೆಗೆ ತಕ್ಕಂತೆ ಗಣಪತಿಯನ್ನು ಭಜಿಸಿಕೊಂಡು ಮನೆ ಒಳಗೆ ಪೂಜಿಸ್ತಾ ಇದ್ದರು.
ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಬಿಳಿಯ ಮೈಬಣ್ಣದವರನ್ನು ಇಲ್ಲಿಂದ ಓಡಿಸಬೇಕಿತ್ತು. ಓಡಿಸಬೇಕಾಗಿದ್ದರೆ ಮಾನ್ಯ ಬಾಲಗಂಗಾಧರನಾಥ ತಿಲಕರು ಒಂದು ಯೋಚನೆಯನ್ನು ಮಾಡಿದರು. ಮನೆಯೊಳಗಿರುವಂತಹ ಗಣಪತಿಯನ್ನು ಮನೆಯ ಒಳಗೆ ಇಟ್ಟುಕೊಂಡು ನಾವು ಈ ರೀತಿ ಹೋಗುವುದು ಸರಿಯಲ್ಲ. ಇದಕ್ಕೊಂದು ಆಧ್ಯಾತ್ಮದ ಟಚ್ ಅಥವಾ ಕಿಚ್ ಕೊಡಬೇಕು, ಆಧ್ಯಾತ್ಮದ ಕಿಚ್ಚನ್ನು ಹಚ್ಚಬೇಕು. ಆ ಮೂಲಕ ಸ್ವಾತಂತ್ರ್ಯದ ಚಳವಳಿಯನ್ನು ಇನ್ನಷ್ಟು ತೀಕ್ಷ್ಣ ಮಾಡಬೇಕು ಅಂತ ಭಾವಿಸಿಕೊಂಡಂತಹ ಬಾಲಗಂಗಾಧರನಾಥ ತಿಲಕರು ಪುಣೆಯಲ್ಲಿ ಪ್ರಾರಂಭ ಮಾಡಿ ಮಾರ್ಗದ ಬದಿಗೆ ತಂದು ಹಾಕಿದರು ಈ ಗಣಪನನ್ನು. ಆವಾಗ ಆದ ಚಳವಳಿ ಯಾವ ಮಟ್ಟಕ್ಕೆ ಹೋಯಿತು ಅಂತ ಕೇಳಿದರೆ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿತು. ಅದಕ್ಕೆ ಬಾಲಗಂಗಾಧರನಾಥ ತಿಲಕರು ಹಾಕಿದಂತಹ ಒಂದು ಗಣಪತಿಯ ಪಥ ಆ ಸ್ವಾತಂತ್ರ್ಯದ ಚಳವಳಿಗೆ ನಾಂದಿ ಹಾಡಿತು. ಅಲ್ಲಿಂದ ಶುರುವಾಯಿತು. ಮಾರ್ಗದ ಬದಿಯಲ್ಲಿ ಬಿದ್ದ ಗಣಪ ಪೂಜೆ ಪುನಸ್ಕಾರಗಳು ಅತಿ ವೈಭವದಿಂದ ಅತಿ ವೈಢೂರ್ಯದಿಂದ ನಡೆದವು. 3 ದಿವಸ, 5 ದಿವಸ, 7 ದಿವಸ, 9 ದಿವಸ. ಕೆಲವು ಕಡೆ ನೀವು ಮಡಿಕೇರಿ ಅತ್ಲಾಗೆಲ್ಲ ಹೋದರೆ ಒಂದೊಂದು ತಿಂಗಳು ಆಚರಿಸ್ತಾರೆ. ಹೀಗೆಲ್ಲ ಆಚರಿಸಿಕೊಂಡ ಈ ಗಣಪತಿ ಸ್ವಾತಂತ್ರ್ಯದ ನಂತರದ ಭಾಗದಲ್ಲಿ ಇದು ಒಂದು ಆಧ್ಯಾತ್ಮಿಕ ಒಂದು ಹಬ್ಬವಾಗಿ ನಮ್ಮ ಜೀವನದಲ್ಲಿ ಒಂದು ಸೌಭಾಗ್ಯದ ಹಬ್ಬವಾಗಿ ಬೆಳೀತಾ ಬಂತು. ನಮಗೆ ಕಬ್ಬು ಮೆಲುವಬೇಕು, ಕಬ್ಬನ್ನು ಕಚ್ಚಬೇಕು, ಮೋದಕವನ್ನು ತಿನ್ನಬೇಕು. ಮೋದಕ ಅಂತಂದರೆ ಹೆಚ್ಚಿನವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ತಿಳುವಳಿಕೆ ಇದ್ದವರು ಮೋದಕ ಮಾಡ್ತಾರೆ. ಆದರೆ ನಮ್ಮಲ್ಲಿ ಕಡುಬುವಿಗೆ ಹೆಚ್ಚು ಪ್ರಾಧಾನ್ಯ. ಕಡುಬು ಇಲ್ಲದೆ ಗಣಪತಿ ಇಲ್ಲ, ಗುಂಡ ಮಾಡಬೇಕು, ಗುಂಡ ಇಲ್ಲದಿದ್ದರೆ ಗಣಪತಿ ಇಲ್ಲ. ಹೀಗೆ ನಮ್ಮ ಕರಾವಳಿಯಲ್ಲಿ ಈ ವ್ಯವಸ್ಥೆ ಮೆದ್ದುಕೊಂಡು ಬಂದಿದೆ. ಹಾಗಾಗಿ ಆ ಕಡುಬನ್ನು ಇಟ್ಟು ನಾವು ದೈವದೇವರ ನಾಡಿನಲ್ಲಿ ಇದ್ದದ್ದರಿಂದ ಇಲ್ಲಿ ದೈವಗಳಿಗೆ ಅಂತಲೇ ಒಂದು ಚೌತಿ ಆಚರಣೆ ಅಂತ ಇದೆ. ತುಳು ಶಬ್ದದಲ್ಲಿ ಅದನ್ನು ಚೌತಿ ಬಲಸುನು ಅಂತ ಹೇಳ್ತಾರೆ. ಯಾಕೆ ಬಲಸುನು ಚೌತಿ, ಯಾಕೆ ದಾಯಿಗೆ ಬಲಸುನು ಚೌತಿ ಅಂತ ಮಾತು ಬಂದಾಗ ಈ ದೈವಕ್ಕೂ ಗಣಪತಿಗೂ ಅನ್ಯೋನ್ಯವಾದ ನಂಟಿದೆ. ಗಣಪತಿಯಲ್ಲಿ ಆರಂಭದ ವಿಘ್ನ ನಿವಾರಣೆಗೆ ಸುತ್ತಿಗೆ ಇಡಬೇಕು, ದೈವಗಳಿಗೆ ಪರ್ವ ಮಾಡಬೇಕಾದರೂ ಒಂದು ಸುತ್ತಿಗೆ ಇಡಬೇಕು. ಸುತ್ತಿಗೆ ಇಲ್ಲದೆ ದೈವಗಳಿಗೆ ಆಚರಣೆ ಇಲ್ಲ. ದೇವರ ಭಾಗದಲ್ಲಿ ನಾವೇನಾದರೂ ಹೋಮ ಹವನಾದಿಗಳನ್ನು ಅಥವಾ ದೊಡ್ಡದಾದ ಯಜ್ಞಯಾಗಗಳನ್ನು ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಲಾದರೆ ಅಲ್ಲೂ ಒಂದು ಸುತ್ತಿಗೆ, ಅರ್ಥಾತ್ ಸಂಸ್ಕೃತದ ಸ್ವಸ್ತಿಕ, ನಮ್ಮ ತುಳುವಿನ ಸುತ್ತಿಗೆ, ಅದನ್ನು ಇಡಲೇಬೇಕು. ಹಾಗಾಗಿ ಅದನ್ನು ಇಟ್ಟುಕೊಂಡು ನಾವದನ್ನು ಪೂಜಿಸಿದಾಗ ಅದರಲ್ಲಿ ಗಣಪತಿಯನ್ನು ನಾವು ಒಂದು ಆವಾಹನೆ ಮಾಡುವ ಪರಿಕ್ರಮ ನೋಡಿ. 5 ಬೆರಳುಗಳು ಇರುವಂತಹ ಎಡಕೈ ಮತ್ತು ಬಲಕೈಯನ್ನು ಒಂದು ಮಾಡಿ ಅರ್ಥಾತ್ ಜೋಡಿಸಿ ಆಕಾಶವನ್ನು ಭೂಮಿಯನ್ನೊಮ್ಮೆ ನೋಡಿ ಗಣಪತಿಯನ್ನು ಆವಾಹನೆ ಮಾಡುವ ಒಂದು ಕ್ರಮ, ಅದ್ಭುತವಾದ ಕ್ರಮ. ಯಾಕೆ ಅಂತ ಕೇಳಿದರೆ ನಮ್ಮ ದೇಹವು ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು, ಗಣಪತಿಯ ರಚನೆ ಕೂಡ ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು. ಪೃಥ್ವಿ, ಅಪ್ತೇಜವಾಯು, ಆಕಾಶ ಅನ್ನುವಂತಹ ಈ ಪಂಚಭೂತಗಳು ಮಿಳಿತವಾಗಿರತಕ್ಕಂತಹ ಸ್ವರೂಪದಲ್ಲಿ ಗಣಪತಿಯ ಬಿಂಬವನ್ನು ನಿರ್ಮಾಣ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಆ ರೀತಿಯಲ್ಲಿ ಗಣಪತಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬಹುಮುಖ ಸಂಸ್ಕೃತಿಯಲ್ಲಿ ಆರಾಧಿಸಿಕೊಂಡು 3 ದಿವಸ, 5 ದಿವಸ, 7 ದಿವಸ, 9 ದಿವಸ ಮುಗಿಯಿತು ಅಂತ ಹೇಳಿದರೆ ಆ ಗಣಪತಿಯನ್ನು ಕೊಂಡು ಹೋಗಿ ನೀರಿಗೆ ಹಾಕುವುದು ಈ ವರ್ಷ ಹೀಗೆ ಸಾಧ್ಯವೇ ಅನ್ನುವುದನ್ನು ಬಹಳ ಕುತೂಹಲದಿಂದ ನಾವು ಕಾಯ್ದುಕೊಂಡು ಮುಂದಿನ ಕ್ಷಣದಲ್ಲಿ ಅದನ್ನು ಗಮನಿಸುವ, ಏನು ಮಾಡುವುದು, ಮುಂದೆ ಹೇಗೆ ನಡೆಯುವುದು, ಇದನ್ನೆಲ್ಲವನ್ನು ನಾವು ಒಮ್ಮೆ ತಿರುವಿ ಸ್ಪಂದನ ವಾಹಿನಿಯಲ್ಲಿ ನೋಡುವ ಅಂತ ಹೇಳ್ತಾ ಎಲ್ಲರಿಗೂ ಈ ಗಣೇಶ ಶುಭವನ್ನು ತರಲಿ, ಅಶುಭವನ್ನು ದೂರ ಮಾಡಲಿ, ವಿಘ್ನ ವಿನಾಯಕನಾಗಿ ನಮ್ಮ ಜೊತೆಗಿರಲಿ ಅಂತ ಮುಂದುವರಿಸ್ತೇವೆ. ಪ್ರಸ್ತುತ ಈ ಮಣ್ಣಿನಲ್ಲಿ ಆರಾಧನೆ ಮಾಡಿಕೊಂಡಂತಹ ಗಣಪತಿಯನ್ನು ನಾವು
3 ದಿವಸ 5 ದಿವಸ 7 ದಿವಸ ಆರಾಧನೆ ಮಾಡಿಕೊಂಡು ಅದನ್ನು ಕೊಂಡು ಹೋಗಿ ನಾವು ನೀರಿಗೆ ಹಾಕ್ತೇವೆ. ಈ ವರ್ಷ ಹಾಗುಂಟ ನಮ್ಮಲ್ಲಿ ಆ ಸಂಪ್ರದಾಯ ಹಿಂದಿನಿಂದ ಬೆಳೆದುಕೊಂಡು ಬಂದದ್ದು, ಹಿಂದಿನಿಂದ ಆರಾಧಿಸಿಕೊಂಡು ಬಂದದ್ದು ನಾವು ಹಾಗೇನೆ. ಆದರೆ ಈ ಕಾಲಘಟ್ಟದಲ್ಲಿ ಏನು ಮಾಡುವ, ಕೊರೋನಾ ಬಂದಿದೆ, ಸಾಮೂಹಿಕವಾಗಿ ಆಚರಣೆ ಇಲ್ಲ, ನಾವೆಲ್ಲರೂ ಒಂದು ಕಡೆ ಜನಜಂಗುಳಿಯಾಗಿ ಸೇರುವ ಹಾಗಿಲ್ಲ. ಪ್ರಸ್ತುತ ದೇವಸ್ಥಾನಕ್ಕೆ ಹೋದರೆ ತೀರ್ಥ ಇಲ್ಲ, ಸ್ಯಾನಿಟೈಸರ್ ಮಾಡಬೇಕು, ಪದೇ ಪದೇ ಸ್ಯಾನಿಟೈಸರ್ ಮಾಡಬೇಕು. ಕೈ ಏನಾದೀತು ಒಮ್ಮೆ ಯೋಚನೆ ಮಾಡಿದರೆ, ಪ್ರತಿ ಹೊತ್ತು ನಾವು ಸ್ಯಾನಿಟೈಸರ್ ಮಾಡ್ತಾ ಇದ್ದರೆ ನಮ್ಮ ಚರ್ಮ ಏನಾದೀತು, ಇದೆಲ್ಲವನ್ನು ಗಮನಿಸಿದಾಗ ಈ ವರ್ಷ ಇದು ಸಾಧ್ಯನಾ? ಈ ರೀತಿ ನಾವು ಗಣಪತಿಯನ್ನು ಆಚರಿಸುವುದು ಸಾಧ್ಯವಿದೆಯಾ? ಸರ್ಕಾರ ಕೊಟ್ಟಿರುವಂಥ ನಿಯಮಗಳೆಲ್ಲ ನೋಡಿದರೆ ಗಣಪತಿ ಹಬ್ಬವನ್ನೇ ನಾವು ಸಾಮೂಹಿಕವಾಗಿ ಆಚರಿಸುವಂತೆ ಇಲ್ಲ ಎನ್ನುವ ರೀತಿಯಲ್ಲಿ ನಾವಿರುವಾಗ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ನಿಯಮಗಳನ್ನು ಪಾಲಿಸಿಕೊಳ್ಳದಿದ್ದರೆ ಮುಂದೆ ನಮಗೆ ದಂಡನೆ ಬರ್ತದೆ, ರಾಜದಂಡನೆ ಸಿಗ್ತದೆ. ಆ ರಾಜದಂಡನೆಯಿಂದ ಪಾರಾಗಬೇಕು ಅಂತಲಾದರೆ ರಾಜ ಕೊಟ್ಟಿರ್ತಕ್ಕಂತಹ ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಸಾಮೂಹಿಕವಾದ ಈ ಹಬ್ಬವನ್ನು ಆಚರಿಸುವ ಹಾಗಿಲ್ಲ. ಹಾಗಿದ್ದರೆ ಇದನ್ನು ಮನೆಯಲ್ಲೇ ಆಚರಿಸಬೇಕು. ಹಿಂದೆ ನಮಗೆಲ್ಲ ಹೇಳಿದರು, ಮನೆಯಲ್ಲಿರುವ ಭಗವಂತ ಅಂತ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಮನೆಯಲ್ಲೇ ಇದ್ದಾನೆ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಮನದಲ್ಲಿದ್ದಾನೆ. ಮನದಲ್ಲಿ ಅಂದರೆ ಒಳಗೆ ಹೋಗಬೇಕು. ಒಮ್ಮೆ ಕಣ್ಣು ಮುಚ್ಚಿ ಅಂತರ್ಧ್ಯಾನ ಮಾಡಿ ಆ ಒಳಗಿನ ಕಣ್ಣನ್ನು ತೆರೆಯಬೇಕು. ನಮಗೆಲ್ಲರಿಗೂ ಆಗ ನೆನಪಾಗ್ತದೆ ಭಾಗವತ. ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಹೇಳಿದ ಕತೆ. 7 ದಿವಸ ಆಯಿತು, ಕಣ್ಣು ತೆರೆಯಲಿಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನ ತದಾಪಿ ತತ್ಪರಾರಾಜನ್ ನಹಿ ವಾಂಚಂತಿ ಕಿಂಚನ. ಹಾಗಾಗಿ ಇಲ್ಲಿರುವ ವಿಷಯ, ಗಣಪತಿಯನ್ನು ನಾವು ಅಂತರ್ಧ್ಯಾನದಲ್ಲಿ ನೋಡಬೇಕು, ಕಣ್ಣು ಮುಚ್ಚಿ ಒಳಗೆ ನೋಡಬೇಕು. ಸಾಧ್ಯನ ನಮ್ಮಿಂದ? ಸಾಧ್ಯ. ಯಾಕೆ ಸಾಧ್ಯವಿಲ್ಲ? ಖಂಡಿತ ಸಾಧ್ಯವಿದೆ. ಹಾಗಿದ್ರೆ ಸರಳವಾಗಿ ಹೇಗೆ ಇದನ್ನು ನಾವು ಮೈಗೂಡಿಸಿಕೊಳ್ಳುವುದು? ಇಷ್ಟು ವಿಜೃಂಭಣೆಯಿಂದ ಗಣಪತಿಯ ಮಣ್ಣಿನ ಮೂರ್ತಿಯನ್ನು ತಂದು, ಯಾಕೆ ನಮ್ಮ ದೇಹ ಪ್ರಕೃತಿ ದತ್ತವಾದದ್ದು, ಆ ಸ್ವಾಮಿಯ ಸ್ವರೂಪವು ಪ್ರಕೃತಿ ದತ್ತವಾದದ್ದು. ಈ ಪ್ರಕೃತಿ ದತ್ತವಾದಂತಹ ಸ್ವರೂಪವನ್ನು ಒಂದು ಅಂತರ್ಮುಖಿ ಸಾನ್ನಿಧ್ಯದೊಳಗೆ ತಂದು ಅದರೊಳಗೆ ಚೈತನ್ಯವನ್ನು ತುಂಬಿಸಿ ಆ ಸ್ವಾಮಿಗೆ ಕಬ್ಬು, ಕಡುಬು, ಮೋದಕ ಇತ್ಯಾದಿಗಳನ್ನು ಸಲ್ಲಿಸಿ ಆ ಸ್ವಾಮಿಯನ್ನು ವೈಭವಯುತವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಆ ಸಂದರ್ಭ ಈಗ ಇಲ್ಲ. ಹಾಗಿದ್ರೆ ಮನೆಯೊಳಗೆ ಆಚರಿಸಬೇಕಾದ್ರೆ ನಮಗೆ ಮೊದಲೇ ಇದೆಯಲ್ಲ, ಮಣ್ಣಿನ ಗಣಪ ಬೇಕು ಅಂತ ಇಲ್ಲ, ನಮ್ಮ ಅಂತರ್ಮುಖದ ಗಣಪ ಬೇಕು. ಅದಕ್ಕೆ ನಮ್ಮಲ್ಲಿ ತುಳುವಲ್ಲಿ ಹೇಳಿರುವಂತಹ ಸುತ್ತಿಗೆ ಸಂಸ್ಕೃತದಲ್ಲಿ ಹೇಳಿರುವಂತಹ ಸ್ವಸ್ತಿಕ. ಆ ಸ್ವಸ್ತಿಕವನ್ನು ಇಟ್ಟು ಗಣಪತಿಯನ್ನು ಕೈ ಮುಗಿದ್ರೆ ಗಣಪತಿ ಖಂಡಿತವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಯಾಕೆ? ಗಣಪತಿಗಿರುವಂಥ ಆಚಾರ, ಗಣಪತಿಗಿರುವಂಥ ವಿಚಾರ ಆ 21 ತತ್ವಗಳಲ್ಲಿ ಅಡಕವಾಗಿದೆ. ಆ 21 ತತ್ವಗಳು 21 ನಮಸ್ಕಾರಗಳಾಗಿ ಪರಿವರ್ತಿತಗೊಂಡಿವೆ. 21 ಹೆಸರುಗಳು ಪರಿವರ್ತನೆಯಾಗಿಗೊಂಡಿದೆ. ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ, ನಮ್ಮ ಜೀವನದ ಅತೀವ ದುಃಖ ದುಮ್ಮಾನ ಸಂಕಷ್ಟಗಳನ್ನು ಕಳೆಯಲಿಕ್ಕೆ ಪ್ರಾಜ್ಞರು ಗಣಪತಿಗೊಂದು ಸಂಕಷ್ಟನಾಶನ ಸ್ತೋತ್ರವನ್ನೇ ರಚನೆ ಮಾಡಿದ್ದಾರೆ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ. ಹೀಗೆ ಆ ಶ್ಲೋಕ ಮುಂದೆ ಹೋಗ್ತದೆ. ಈ ಶ್ಲೋಕವನ್ನು ಹೇಳಿ ನಾವು ಗಣಪತಿಗೆ ಇಡಬೇಕೇನು? ಏನೂ ಇಲ್ಲ ಅಂದರೆ ಅಕ್ಕಿ ಹುಡಿಯಿಂದ ಒಂದು ಸ್ವಸ್ತಿಕ ಬರೆದು, ಸ್ವಸ್ತಿಕ ಅಂದರೆ ಅದು ನಮ್ಗೆ ಗೊತ್ತಿದೆ, ತ್ರಿಭುಜಾಕೃತಿಯ 2 ಕೋನಗಳು. ತ್ರಿಭುಜಾಕೃತಿಯ 2 ಕೋನಗಳನ್ನು ಒಂದನ್ನು ಹೀಗೆ ಬರೆದು ಒಂದನ್ನು ಹೀಗೆ ಬರೆಯುವುದು. ಅಂದರೆ ಒಂದನ್ನು ಸಮಮುಖ, ಒಂದನ್ನು ಉಲ್ಟಮುಖ. ಹಾಗೆ ಆ 2 ತ್ರಿಭುಜ ಕೋನಗಳನ್ನು ಕೂರಿಸಿ ಮಧ್ಯದಲ್ಲೊಂದು ಬಿಂದು, ಅಲ್ಲಿಗೆ ಗಣಪತಿಯ ಸ್ವಸ್ತಿಕ ಆಯಿತು. ಈ ಮಂಡಲ ಬರೆದು ಅದರ ಮೇಲೆ 2 ಬಾಳೆ ಎಲೆ, 1 ಸೇರು ಬೆಳ್ತಿಗೆ ಅಕ್ಕಿ, 1 ತೆಂಗಿನಕಾಯಿ, ಆಮೇಲೆ 21 ದೂರ್ವೆ. ಇದನ್ನು ಇಟ್ಟು ಸಂಕಷ್ಟನಾಶನ ಗಣಪತಿಯ ಸ್ತೋತ್ರ ಹೇಳುವುದು. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ನವಮಂ ಪಾಲಚಂದ್ರಂ ಚ ದಶಮಂ ತು ಗಣನಾಯಕಂ.
ಏಕಾದಶಂ ಗಣಪತಿಂ ತು ದ್ವಾದಶಂ ಚ ಗಣನಾಯಕಂ ಅಥವಾ ಗಜಾನನಂ. ಈ ಶ್ಲೋಕದಲ್ಲಿ ಸಂಕಷ್ಟನಾಶನ ಸ್ತುತಿಯನ್ನು ಹೇಳಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಇದು ನಮಗೆಲ್ಲ ಪ್ರಚಲಿತ ಇರುವ ಶ್ಲೋಕ. ಯಾವುದೇ ಕಷ್ಟವಿಲ್ಲದೆ ಹೇಳುವ ಶ್ಲೋಕ, ಯಾವುದೇ ಭಯವಿಲ್ಲದೆ ಹೇಳುವ ಶ್ಲೋಕ. ಸಣ್ಣ ಮಗುವು ಕೂಡ ಈ ಶ್ಲೋಕವನ್ನು ಹೇಳ್ತದೆ. ಹಾಗೆಂತ ಹೇಳಿ ಜ್ಞಾನಿಗಳು ಹೇಳಲಿಕ್ಕೆ ಸಾಧ್ಯವಿದೆ, ನಮಗೆ ಶ್ಲೋಕ ಗೊತ್ತಿಲ್ಲ, ನಮಗದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ನಾವೇನು ಹೇಳೋದು? ಮಕ್ಕಳಿಗೆಲ್ಲ ಈ ಗಣಪತಿ ಬೊಡ್ಡಜ್ಜ, ಮಕ್ಕಳೆಲ್ಲ ಕರೆಯುವುದು ಈ ಗಣಪತಿಯನ್ನು ಬೊಡ್ಡಜ್ಜ ಅಂತ ಕರೀತಾರೆ. ನಮ್ಮ ತುಳುವಲ್ಲಿರುವ ಮಾತದು ಬೊಡ್ಡಜ್ಜ ಅಂತ. ಅಂದರೆ ದೊಡ್ಡ ಹೊಟ್ಟೆಯ ತೋರದವ ಅಂತ, ಸಣ್ಣ ಕಾಲಲ್ವ, ಹಾಗಾಗಿ ತೋರದ ವ್ಯಕ್ತಿ ಅಂತ. ಹಾಗಾಗಿ ಆ ಗಣಪತಿಯನ್ನು ನಾವು ಶ್ರದ್ಧೆಯಿಂದ ಹೇಗೆ ಭಕ್ತಿಯಿಂದ ಹೇಗೆ ಕರೆಯುವುದು? ಗಣನಾಯಕ ನಮ್ಮನ್ನು ಕಾಪಾಡು, ಮಹಾಗಣಪತಿ ನಮ್ಮನ್ನು ರಕ್ಷಿಸು. ಇಷ್ಟೇ ಮನಸ್ಸಿನ ಅಂತರ್ಯದ ಪ್ರಾರ್ಥನೆ, ಅಂತರ್ಮುಖದ ಪ್ರಾರ್ಥನೆ. ಅದರಲ್ಲಿ ಅಕ್ಷತೆ ಕಾಳು ಗೊತ್ತು, ಸ್ವಲ್ಪ ಬೆಳ್ತಿಗೆ ಅಕ್ಕಿ ತಗೊಂಡು ಅದಕ್ಕೆ ಕುಂಕುಮ ಅರಸಿನ ಹಾಕಿದರೆ ಅಕ್ಷತೆಯಾಯಿತು. ಆ ಅಕ್ಷತೆಯನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಆ ತೆಂಗಿನಕಾಯಿಯ ಮೇಲೆ, ಅರ್ಥಾತ್ ದೂರ ಇಟ್ಟಿದ್ದು 20 ಬಂದು ಆ ದೂರ್ವೆಯ ಮೇಲೆ ಹಾಕಿ ಕೈ ಮುಗಿಯುವುದು. ಅಲ್ಲಿಗೆ ಗಣಪತಿಯ ಪ್ರಾರ್ಥನೆ ಮುಗಿದು ಹೋಯಿತು. ಹಾಗಿದ್ರೆ ಗಣಪತಿಯ ಮೂರ್ತಿ ಅಗತ್ಯ ಉಂಟಾ? ಸರಿ ನೋಡಿದರೆ ಈ ಕಾಲಕ್ಕೆ ಅಗತ್ಯವಿಲ್ಲ. ಯಾಕೆ? ಸರ್ಕಾರದ ಒಂದು ಶಿಸ್ತು ಇದೆ ಅದರೊಳಗೆ. ಏನು? ಗಣಪತಿಯ ಮೂರ್ತಿಯನ್ನು ಮಾಡಿದರೆ ಸಾಮೂಹಿಕವಾಗಿ ಎಲ್ಲೂ ವಿಸರ್ಜನೆ ಮಾಡಬಾರದು, ಅವರವರ ಬಾವಿಯಲ್ಲಿ ಕೊಂಡೋಗಿ ಹಾಕಬೇಕು. ಬಾವಿ ಹೆಚ್ಚಿನ ಮನೆಗಳಲ್ಲಿಲ್ಲ, ಹೆಚ್ಚಿನವರು ಫ್ಲ್ಯಾಟಲ್ಲಿದ್ದಾರೆ, ಒಂದು ವಸತಿ ಸಂಕೀರ್ಣದಲ್ಲಿ ಇರ್ತಾರೆ, ಬಹುಮಹಡಿ ಕಟ್ಟಡಗಳಲ್ಲಿ ಇರ್ತಾರೆ. ಅಲ್ಲಿ ಬಾವಿ ಇದೆ, ಯಾರ ಬಾವಿಗೆ ತಗೊಂಡು ಹೋಗಿ ಹಾಕೋದು? ಬೇರೆಯವರ ಬಾವಿಗೆ ತಗೊಂಡು ಹೋಗಿ ಹಾಕಿದರೆ ಅವರೇನಾರು ದೂರು ಗಂಟೆ ದಾಖಲು ಮಾಡಿದರೆ ನಾವು ಸುಮ್ಮನೆ ದಂಡನೆಗೊಳಗಾಗ್ತೇವೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ಇದರ ಅವಶ್ಯಕತೆ ಇಲ್ಲ. ಹಾಗಾಗಿ ಕೇವಲ ಸ್ವಸ್ತಿಕ ಇಟ್ಟು ಆ ಸ್ವಸ್ತಿಕದಲ್ಲಿ ಗಣಪತಿಯನ್ನು ಪೂಜಿಸಿ ಒಂದು ಸಣ್ಣದಾಗಿ ಪಂಚಕಜ್ಜಾಯ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಪಂಚಕಜ್ಜಾಯ ಬಹಳ ಗಣಪತಿಗೆ ಇಷ್ಟವಾದ ದ್ರವ್ಯ. ಏನು? ಬೆಲ್ಲ, ಅವಲಕ್ಕಿ, ಆಮೇಲೆ ತೆಂಗಿನ ತುರಿ ಅರ್ಥಾತ್ ತೆಂಗಿನಕಾಯಿ. ಇನ್ನು ಇದಕ್ಕೆ ಬೇಕಾದ ಯಾವುದು? ಸ್ವಲ್ಪ ತುಪ್ಪ, ಸ್ವಲ್ಪ ಜೇನು, ಅಗತ್ಯ ಬಿದ್ದರೆ ಬೇಕು ಅಂದರೆ ಚೂರು ಸಕ್ಕರೆಯನ್ನು ಉಪಯೋಗ ಮಾಡುವ ಹಾಗಿಲ್ಲ ಈಗ. ಯಾಕೆ ಅಂತಂದರೆ ಅದು ಕ್ಯಾನ್ಸರ್ ಕಾರಕ ದ್ರವ್ಯ ಅಂತ ಈಗಾಗಲೇ ಅದು ಕರೆಸಿಕೊಂಡಿರುವುದರಿಂದ ಹೆಚ್ಚು ಮಂದಿ ಸಕ್ಕರೆಯನ್ನು ನಿಷೇಧ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಮತ್ತು ಅದಕ್ಕೆ ಪರ್ಯಾಯವಾಗಿ ಏನು ಹಾಕಬಹುದು? ಹೇಗೂ ನಾವು ಕಬ್ಬು ಹಾಕ್ತೇವೆ, ಕಬ್ಬು ಸಿಗ್ತದೆ ನಮಗೆ. ಆ ಕಬ್ಬನ್ನು ಹಾಕಿ ಅಲ್ಲಿಗೆ ಒಂದು ಪಂಚಕಜ್ಜಾಯ ಅರ್ಥಾತ್ ಅದನ್ನು ಅಷ್ಟದ್ರವ್ಯ ಅಂತ ಹೇಳ್ತೇವೆ. ಯಾಕೆ ಅಂದರೆ ಅದಕ್ಕೆ ಸ್ವಲ್ಪ ತಿಲ ಅಂದರೆ ಎಳ್ಳು ಬಿಸಿ ಮಾಡಿ ಹಾಕುವ ಸಂಪ್ರದಾಯ ಉಂಟು. ಹಾಗಾಗಿ ಯಾಕೆ ಅಂತ ಎಳ್ಳು ಯಾಕೆ ಹಾಕೋದು ಅಷ್ಟದ್ರವ್ಯದಲ್ಲಿ ಅಂತ ಕೇಳಿದರೆ, ತಿಲವನ್ನು ಪಾಪಹರ ಶುಭ ಅಂತ ಕರೆಸಿಕೊಂಡಿದೆ. ಆ ತಿಲ ಪಾಪವನ್ನು ಪರಿಹರಿಸ್ತದೆ, ಅಷ್ಟು ಶಕ್ತಿ ಇದೆ ತಿಲಕ್ಕೆ. ನಾವು ದೇವಳದಲ್ಲಿ, ದೇವಸ್ಥಾನಗಳಲ್ಲಿ ನಮ್ಮ ದೇವರಿಗೆ ನಾವು ಹಚ್ಚುವ ಎಳ್ಳೆಣ್ಣೆ ನಮ್ಮ ಸಮಸ್ತ ಜೀವನದ ಪಾಪವನ್ನು ಪರಿಹರಿಸ್ತದೆ ಎನ್ನುವಂತಹ ವಾಣಿವುಳ್ಳ ಎಣ್ಣೆ ಅದು. ಅಂತಹ ತಿಲವನ್ನು ಅದಕ್ಕೆ ಹಾಕಿದಾಗ ಅದು ಅಷ್ಟದ್ರವ್ಯವಾಯಿತು. ಈ ಅಷ್ಟದ್ರವ್ಯ ಗಣಪತಿಗೆ ತುಂಬ ಪ್ರೀತಿ. ಅಂತಹ ಅಷ್ಟದ್ರವ್ಯವನ್ನು ನಮ್ಮಿಂದ ಸಾಧ್ಯವಾದರೆ ಒಂದು ಮುಷ್ಟಿ ಮಾಡಿ ಗಣಪತಿಗೆ ಅದನ್ನೊಂದು ನೈವೇದ್ಯ ರೂಪದಲ್ಲಿ ಸಲ್ಲಿಸಿ. ನೈವೇದ್ಯ ಅಂದರೆ ಅದೇ ಗರಿಕೆಯನ್ನು ತೆಗೆದು ಅದಕ್ಕೆ ಹಾಕಿ ಅದೇ ಗರಿಕೆಯನ್ನು ಕೊಂಡು ಹೋಗಿ ಆ ಸ್ವಸ್ತಿಕಕ್ಕೆ ಹಾಕಿದರೆ ಅಲ್ಲಿ ಒಂದು ಪೂಜೆ ಮುಗಿದು ಹೋಯಿತು, ಅಲ್ಲಿ ಒಂದು ಗಣಪತಿಗೆ ನೈವೇದ್ಯವು ಮುಗಿದು ಹೋಯಿತು. ಇಷ್ಟು ನಾವು ನಮ್ಮ ಕರಾವಳಿಯಲ್ಲಿ, ನಮ್ಮ ಕೃಷಿ ಪ್ರಧಾನ ಈ ದೇಶದಲ್ಲಿ ಕೃಷಿಗೆ ಸಂಬಂಧಿತವಾದ ರೀತಿಯಲ್ಲಿ ಈ ಕರ್ಮವನ್ನು ಕರಾವಳಿ ಭಾಗದಲ್ಲಿ ನಾವು ಮಾಡ್ತೇವೆ. ಹಾಗೆಂತ ಹೇಳಿ ನೀವು ದೇಶವ್ಯಾಪಿ ಸಂಚರಿಸಿದರೂ ಕೂಡ ಗಣಪತಿಗೆ ಇದು ಬಹಳ ಮುಖ್ಯವೇ. ಎಲ್ಲ ರಾಜ್ಯಗಳಲ್ಲೂ ಇಡೀ ದೇಶವ್ಯಾಪಿ ಸುತ್ತಿದ್ದರೂ ಇದೇ ಸಂಪ್ರದಾಯ ಇದೆ. ಆಚರಣೆಗಳು ಬೇರೆ ಇರಬಹುದು. ಯಾಕೆ ಅಂತ ಕೇಳಿದರೆ ಇಲ್ಲಿರುವ ಭಾಷೆ, ಇಲ್ಲಿರುವ ಸೊಗಡು ಎಲ್ಲ ರಾಜ್ಯಗಳಲ್ಲಿಲ್ಲ. ರಾಜ್ಯಕ್ಕೊಂದೊಂದು ಭಾಷೆ ಇದೆ. ಕೇರಳಕ್ಕೆ ಹೋದರೆ ನಾವು
ಮಲಯಾಳ ಮಾತಾಡ್ತೇವೆ, ತಮಿಳುನಾಡಿಗೆ ಹೋದರೆ ತಮಿಳು ಮಾತಾಡ್ತೇವೆ, ಅದೇ ಕರ್ನಾಟಕಕ್ಕೆ ಬಂದರೆ ಕನ್ನಡ ಮಾತಾಡ್ತೇವೆ, ನಾವು ಕರಾವಳಿಗೆ ಬಂದರೆ ನಮ್ಮ ಮನೆ ಭಾಷೆ ತುಳು ಮಾತಾಡ್ತೇವೆ. ಹೀಗಾಗಿ ಈ ಭಾಷಾ ವೈರುಧ್ಯಗಳು ಇರುವುದರಿಂದ ಅಲ್ಲಿಯ ಸಂಸ್ಕೃತಿಗೆ ಪೂರಕವಾಗಿರತಕ್ಕಂಥ ಆಚರಣೆಗಳು ಪ್ರತ್ಯೇಕವಾಗಿರ್ತದೆ. ಆದರೆ ಈ ಸ್ವಸ್ತಿಗೆ ಎಲ್ಲ ಭಾಗಗಳಲ್ಲೂ ಮೀಸಲಾಗಿ ಉಂಟು. ಹಾಗಿರುವುದರಿಂದ ಈ ರೀತಿಯ ಒಂದು ಶಿಷ್ಟಾಚಾರವನ್ನು ನಾವು ಪಾಲಿಸಿಕೊಂಡು ಈ ವರ್ಷದ ಸಂಸ್ಕೃತಿಯನ್ನು ನಾವು ಗಣಪತಿಯ ಮುಖವಾಗಿ ಈ ರೀತಿಯಲ್ಲಿ ಆಚರಿಸಿದರೆ ಸಾಕಾಗ್ತದೆ. ಹಾಗೆ ಅಂತ ಹೇಳಿ ನಮ್ಮ ಮನಸ್ಸಿಗೊಂದು ಭಯ ಬರ್ತದೆ. ಪ್ರತಿ ವರ್ಷ ನಾವು ಮಣ್ಣಿನ ಗಣಪತಿಯನ್ನು ಇಟ್ಟು ನಮ್ಮ ಬಂಧುವರ್ಗದವರನ್ನು, ನಮ್ಮ ಸನ್ಮಿತ್ರರನ್ನು, ಕುಟುಂಬದವರನ್ನು ಎಲ್ಲ ಕರೆಸಿ ನಾವು ಆಚರಿಸ್ತಾ ಇದ್ದೆವು. ಹಾಗಿದ್ರೆ ಈ ಕಾಲಕ್ಕೆ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮನಸ್ಸಿಗೊಂದು ಭಯ. ನಾವು ಮನಚಿತ್ತ ಚಂಚಲದವರು. ಶಾಸ್ತ್ರಗಳು ಹೇಳ್ತಾವಲ್ಲ, ಮನಯವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅಂತ, ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ. ಆ ಮನಸ್ಸಿನಲ್ಲಿ ನಮಗೊಂದು ಭಯ ಬರ್ತದೆ. ಈ ವರ್ಷ ಆರಾಧಿಸಲಿಲ್ಲ, ಈ ವರ್ಷ ನಾವು ಅದನ್ನು ಮಾಡಲಿಲ್ಲ, ಎಲ್ಲಿ ದೋಷ ಬರ್ತದೋ, ಎಲ್ಲಿ ನಮಗೆ ಸಮಸ್ಯೆ ಬರ್ತದೋ ಅನ್ನುವಂತಹ ಒಂದು ಆತಂಕ ನಮ್ಮಲ್ಲಿ. ಶಾಸ್ತ್ರ ಹೇಳುವುದು, ಮನಸ್ಸು ಪ್ರಫುಲ್ಲಿತವಾಗಿರಬೇಕಾದರೆ, ಮನಸ್ಸು ದೃಢವಾಗಿರಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದರೆ ಗಣಪತಿಯನ್ನೇ ಪ್ರಾರ್ಥಿಸಬೇಕು. ಯಾಕೆ? ಗಣಪತಿ ಕ್ಷಿಪ್ರ ಪ್ರಸಾದ, ನಮಗೆ ಗೊತ್ತಿದ್ದ ಹಾಗೆ. ಗಣಪತಿ ಕೂಡಲೇ ಒಲಿದು ಬರುವವ. ವಿಘ್ನ ವಿನಾಯಕನೂ ಹೌದು, ವಿಘ್ನ ನಿವಾರಕನೂ ಹೌದು, ವಿಘ್ನವನ್ನು ಪರಿಹರಿಸುವವನೂ ಹೌದು. ಅಂತಹ ಗಣಪತಿ ನಮ್ಮ ಶಿಷ್ಟಾಚಾರಗಳಲ್ಲಿ ಬೆಸೆದು ಹೋಗಿ ಹಲವು ನಮ್ಮ ಮನಸ್ಸಿನಲ್ಲಿರುವ ಕಂದರಗಳನ್ನು ಮುಚ್ಚುವವ. ಅನಂತ ಸಮಸ್ಯೆಗಳಿಗೆ ರಾಮಬಾಣ ಗಣಪತಿಯ ಪ್ರಾರ್ಥನೆ. ನಾವೆಷ್ಟು ಸಂಕಷ್ಟದಲ್ಲಿದ್ದೇವೆ, ಅದಕ್ಕೆ ಅಲ್ಲವೇ ಸಂಕಷ್ಟನಾಶನ ಗಣಪತಿ ಸ್ತೋತ್ರ ಅಂತ ನಮಗೆ ಜ್ಞಾನಿಗಳು ಕೊಟ್ಟಿದ್ದು. ಹಾಗಾಗಿ ಅಲ್ಲಿ ಹೇಳಿದೆ, ವಿದ್ಯಾರ್ಥಿ ಲಭತೆ ವಿದ್ಯಾನ್, ಧನಾರ್ಥಿ ಲಭತೆ ಧನಂ ಹೇಳಿದ್ದಾರೆ. ಯಾರ್ಯಾರಿಗೆ ಏನೇನು ಬೇಕು, ವಿದ್ಯೆ ಇಲ್ಲದವನಿಗೆ ವಿದ್ಯೆ ಬೇಕು, ವಿದ್ಯೆ ಕೊಡ್ತಾನೆ. ಬುದ್ಧಿ ಇಲ್ಲದವನಿಗೆ ಬುದ್ಧಿ ಬೇಕು, ಬುದ್ಧಿ ಕೊಡ್ತಾನೆ. ಗುಣ ಇಲ್ಲದವನಿಗೆ ಗುಣ ಬೇಕು, ಗುಣ ಕೊಡ್ತಾನೆ. ಧನ ಇಲ್ಲದವನಿಗೆ ಧನ ಬೇಕು, ಧನ ಕೊಡ್ತಾನೆ. ಹಾಗಿದ್ರೆ ಕೊಡ್ತಾನೆ? ಖಡಾಖಂಡಿತವಾಗಿ ಕೊಡ್ತಾನೆ. ಯಾಕೆ? ನಮ್ಮ ಧ್ಯಾನ ನಮ್ಮ ಪ್ರಾರ್ಥನೆ ಅವನನ್ನು ಮುಟ್ಟಬೇಕು. ಮುಟ್ಟಿಸುವ ರೀತಿಯಲ್ಲಿ ನಾವು ಆ ಪ್ರಾರ್ಥನೆಯನ್ನು ಮಾಡಿದರೆ ಖಡಾಖಂಡಿತವಾಗಿ ಗಣಪತಿ ನಮಗೆ ಒಲಿತಾನೆ. ಹಾಗಾಗಿ ಅವನನ್ನು ಅನಂತನಾಮಗಳಲ್ಲಿ ಸ್ತುತಿಸುವುದು. ಲಂಬೋದರ, ಏಕದಂತ, ಶೂರ್ಪಕರ್ಣ, ಗಜವಕ್ತ್ರ, ಲಂಬೋದರ, ವಿಕಟ, ವಿಘ್ನನಾಯಕ, ಹೀಗೆ ಅನಂತ ಹೆಸರುಗಳಿಂದ ಅವನನ್ನು ಕೊಂಡಾಡುವ ಉದ್ದೇಶ ಏನು ಅಂತ ಕೇಳಿದರೆ, ನಮ್ಮ ಜೀವನದ ಧನ್ಯತೆ, ನಮ್ಮ ಜೀವನದ ಸುಖ ನಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ. ಹಾಗಾಗಿ ನಾವು ಗಣಪತಿಯನ್ನು ನೆಚ್ಚಿಕೊಂಡಿದ್ದೇವೆ, ಗಣಪತಿಯನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಅನಂತ ಕಾಲಗಳಲ್ಲಿ ನಮ್ಮ ಪ್ರಾಜ್ಞರು ಈ ಗಣಪತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಚೌತಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ವಿನಾಶಕನಾದ ಗಣಪತಿಯನ್ನು ಪ್ರಾರ್ಥಿಸ್ತಾ ನಮ್ಮ ಜೀವನದ ಬಹು ಸಂಕಷ್ಟವನ್ನು ಕಳೆಯಲಿಕ್ಕೆ ಸ್ಪಂದನ ವಾಹಿನಿ ನಮಗೆ ಈ ದಾರಿಯನ್ನು ತೋರಿಸಿಕೊಟ್ಟಿದೆ. ಆ ಮೂಲಕವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಅಂತ ಮುಂದುವರಿಯುವ. ಪ್ರಸ್ತುತ ಗಣೇಶ ಚೌತಿ ಅರ್ಥಾತ್ ಗಣೇಶ ಚತುರ್ಥಿ ನಮ್ಮ ಎದುರಿಗೆ ಬಂದಿದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಅನುಭವವಾದದ್ದು, ಈ ಕಾಲದಲ್ಲಿ ಹಬ್ಬ ಹರಿದಿನಗಳು ಬಹುಸಂಸ್ಕೃತಿಯುಳ್ಳ ಈ ನಾಡಿನಲ್ಲಿ ಸ್ವಾಭಾವಿಕವಾಗಿರುವಂತಹ ಪ್ರಕ್ರಿಯೆಯಲ್ಲಿ ಸಾಮೂಹಿಕವಾಗಿ ಆಚರಣೆ ಇಲ್ಲ ಎನ್ನುವ ಸ್ಥಿತಿಗೆ ನಾವು ಬಂದು ಮುಟ್ಟಿಯಾಗಿದೆ. ಸಾಮೂಹಿಕವಾಗಿ ಆಚರಣೆ ಇಲ್ಲ ಅಂತಲಾದರೆ ನಮ್ಮಲ್ಲಿರುವಂತಹ ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು. ಹೇಗೆ ಉಳಿಸಿಕೊಳ್ಳುವುದು? ಇವತ್ತೆಲ್ಲ ಪರಿಸ್ಥಿತಿಗಳು ತುಂಬ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಬಹುವಾಗಿರ್ತಕ್ಕಂತಹ ವ್ಯವಸ್ಥೆಗಳು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಯಾಕೆ ಅಂತಂದರೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡವರು, ಬಹುವಿಧದ ಸಂಸ್ಕೃತಿಯಲ್ಲಿ ಏಕತೆಯನ್ನು ಕಂಡವರು. ಅಂತಹ ಸಂಸ್ಕೃತಿಯ ಒಳಗೆ ಗಣಪತಿ ಬಂದಿದ್ದಾನೆ.
ನಮಗೆಲ್ಲರಿಗೂ ಅನಂತ ವಿಷಯಗಳನ್ನು ತಿಳುವಳಿಕೆ ಮಾಡಿಕೊಟ್ಟಿದ್ದಾನೆ. ಹಾಗಿದ್ದರೆ ಇವತ್ತಿನ ಸ್ಥಿತಿಯಲ್ಲಿ ನಾವು ಹೇಗೆ ಬದಲಾವಣೆ ಆಗಬೇಕು? ನಮ್ಮಲ್ಲೊಂದು ಬದಲಾವಣೆ ಬರಬೇಕು ಅಂತಲೇ ಅಲ್ವ ಈ ರೋಗ ಬಂದಿರೋದು, ಕೊರೋನಾ ಅನ್ನುವಂತಹ ಮಹಾಮಾರಿ ಬಂದಿರೋದು. ನಮ್ಮ ಸಂಬಂಧಗಳು ಕಳಚಿಕೊಂಡು ಹೋಗಿತ್ತು, ನಮ್ಮ ಭಾವನೆಗಳು, ನಮ್ಮ ಸಂಬಂಧದ ಒಳಗೆ ಬೆಸುಗೆ ಇದ್ದಂಥ ಭಾವನೆಗಳು ದೂರವಾಗಿತ್ತು. ನಮ್ಮೊಳಗಿನ ಕೆಲವೊಂದು ಜೀವನ ಕ್ರಮಗಳು, ಜೀವನದ ಪಾಠಗಳು ತಪ್ಪಿ ಹೋಗಿತ್ತು, ಲಯ ತಪ್ಪಿ ಹೋಗಿತ್ತು. ನಾವು ಹೊರಗಿನವರಿಗೆ ತುಂಬ ಆದ್ಯತೆ ನೀಡ್ತಾ ಇದ್ದೆವು. ನಮ್ಮವರು ಅಂತಂದಾಗ ಸ್ವಲ್ಪ ನಾ ಖುಷಿ ಅಂತ ತೋರಿಸ್ತಾ ಇದ್ದೆವು. ಈ ಎಲ್ಲ ವಿಷಯಗಳಲ್ಲಿ ನಮಗೆ ದೇವರೇ ಕೊಟ್ಟ ಜ್ಞಾನದಿಂದ, ಇವತ್ತು ಬಂದಂತಹ ಈ ಮಹಾಮಾರಿಯ ಪರಿಣಾಮದಿಂದ ನಮ್ಮ ಬಂಧುತ್ವಗಳು ದೃಢಗೊಂಡವು. ನಮ್ಮಲ್ಲಿ ಒಂದು ಸಾಂಸಾರಿಕವಾಗಿರತಕ್ಕಂತಹ ಒಂದು ಜೀವನ ಪದ್ಧತಿ ಇದೆ. ಆ ಜೀವನ ಪದ್ಧತಿಯಲ್ಲಿ, ಸಾಂಸಾರಿಕ ಬದುಕಿನಲ್ಲಿ ಕೆಲವೊಂದನ್ನು ನಾವು ಮರೆತಿದ್ದೆವು. ಮನೆಯೊಳಗಿರುವ ಬಾಂಧವ್ಯವನ್ನು ಕಳೆದುಕೊಂಡಿದ್ದೆವು. ಅಣ್ಣ ತಮ್ಮ, ಅಕ್ಕ ತಂಗಿ, ಯಜಮಾನ ಯಜಮಾಂತಿ, ಇಂತಹ ಒಂದು ಸಂಸ್ಕೃತಿ ಇತ್ತು ನಮ್ಮಲ್ಲಿ, ಮರೆತು ಹೋಗಿತ್ತು ನಮಗೆ. ಅದನ್ನೆಲ್ಲವನ್ನು ಮನೆಯೊಳಗೆ ನಮಗೆ ನೆನಪಿಸುವ ಒಂದು ಸ್ಥಿತಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂತು. ಹಿಂದೆ ಇದ್ದಂಥ ಮನೆಯೊಳಗಿದ್ದಂಥ ಗಣಪತಿ ತಿರ್ಗ ಮನೆಯೊಳಗೇ ಬಂದುಬಿಟ್ಟ. ನಮಗೆ ಸ್ವಾತಂತ್ರ್ಯ ಸಿಕ್ಕಿಯಾಗಿದೆ. ಇವಾಗ ಸ್ವಾತಂತ್ರ್ಯದ ಹೋರಾಟ ಅವಶ್ಯಕತೆ ಇಲ್ಲ. ಈಗ ನಮ್ಮ ಶಿಷ್ಟಾಚಾರದ ಜೀವನದ ಪದ್ಧತಿಯ ವೈಶಿಷ್ಟ್ಯತೆಯ ಅವಶ್ಯಕತೆ ಇದೆ. ನಾವು ನಮ್ಮಲ್ಲಿ ಉಳಿಸಿಕೊಳ್ಳಬೇಕಾಗಿದ್ದು ಯಾವುದು ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ಒಂದು ಸಿದ್ಧಾಂತ ಇದೆ. ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ನಮ್ಮ ಬದುಕನ್ನು ಹೇಗೆ ಹೊಂದಿಸಿಕೊಳ್ಳುವುದು ಎನ್ನುವ ಈ ಚಿಂತನೆಗೆ ಅನುಕೂಲವಾಗಿ ನಾವು ನಡೆಯುವಂಥ ಅವಶ್ಯಕತೆ ಎನ್ನುವುದನ್ನು ಪ್ರಾಜ್ಞರು ನಮಗೆ ಹೇಳಿಕೊಟ್ಟಿದ್ದಾರೆ. ಹೇಗೆ ಅಂತ ಕೇಳಿದರೆ, ಕಾಲ ಹೇಗೆ ಬಂತೋ ಆ ಕಾಲಕ್ಕೆ ತಕ್ಕಂತೆ ನಡೆಯುವುದು. ಕಾಲಗೆ ಬೋಡಾಯ್ಲಕ್ಕ ಕೋಲ ಕಟ್ಟಲ್ಲ ಅಂತ ಹೇಳುವ ಒಂದು ತುಳು ಮಾತಿದೆ. ಕೋಲ ಕಟ್ಟುವುದು ಅಂತ ಹೇಳಿದರೆ ನಾವೇನು ನೇಮ ಕಟ್ಟುವುದಲ್ಲ, ಅದೊಂದು ಆಡು ಭಾಷೆಯ ಮಾತು ಅಷ್ಟೇ, ಕೋಲ ಕಟ್ಟುವುದು ಅಂತ. ಅಂದರೆ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಪರಿಕ್ರಮಗಳನ್ನು ಬದಲಾಯಿಸಬೇಕು ಅಂತ. ನಾವು ಹೊರಗೆ ಹೋಗಿ ಏನೆಲ್ಲ ಆಹಾರಗಳನ್ನು ಭುಂಜಿಸ್ತಾ ಇದ್ದೆವು ನಮ್ಗೆ ಗೊತ್ತಿದೆ. ಇವತ್ತು ಅದನ್ನು ಭುಂಜಿಸ್ತೇವಾ? ಸಾಧ್ಯ ಇದೆಯಾ? ಇಲ್ಲ, ಅದೆಲ್ಲ ಬಂದಾಯಿತು. ನಮಗೆ ಮನೆಯೊಳಗಿನ ಆಹಾರಗಳು ಪಥ್ಯವಾಗ್ತಾ ಇದ್ದ ಕಾಲಘಟ್ಟದಲ್ಲೂ ಕೂಡ ನಾವು ಮನೆಯೊಳಗಿನ ಆಹಾರವನ್ನು ಬಿಡ್ತಾ ಇದ್ದೆವು. ನಮ್ಮ ಅನ್ನ ನಮಗೆ ಬೇಡ ಅಂತ ಆಯಿತು, ನಮ್ಮ ಹುರುಳಿ ಸಾರು ಬೇಡ ಅಂತ ಆಯಿತು. ಹುರುಳಿ ಸಾರು ಎಲ್ಲಿವರೆಗೆ ಅಂತ ಹೇಳಿದರೆ ಅದು ನಮ್ಮ ಜೀವನದ ಒಂದು ದೊಡ್ಡ ಸ್ಟೀರಾಯ್ಡ್. ನಾವು ಅದನ್ನು ಬಿಟ್ಟೆವು, ಯಾಕೆ ಅದನ್ನು ಕೋಣಕ್ಕೆ ಹಾಕ್ತೇವೆ ಅಂತ. ಹಾಗಾಗಿ ಹುರುಳಿ ಸಾರು ಹೋಯಿತು. ಈ ಎಲ್ಲ ವ್ಯವಸ್ಥೆಗಳು ಹೋಗಿ ನಾವು ದಾರಿಯಲ್ಲಿ ಸಿಗುವಂಥದ್ದನ್ನೆಲ್ಲ ತಿಂದು ನಮ್ಮ ಮನೆಯೊಳಗಿನ ಆಹಾರಗಳು ನಮ್ಮ ಮಕ್ಕಳಿಗೆ ಪಥ್ಯ ಆಗ್ತಾ ಇರಲಿಲ್ಲ. ನಮ್ಮ ಮಕ್ಕಳಿಗೆ ಅನ್ನ ಕೊಟ್ಟರೆ ಬೇಡ, ಅದೇ ಹೊರಗಿನ ನೂಡಲ್ಸ್ ಕೊಟ್ಟರೆ ಬೇಕು. ಈ ಸ್ಥಿತಿಯಲ್ಲಿ ನಮ್ಮ ಬದುಕು ಪರಿವರ್ತನೆಯಾಯಿತು. ನಾವು ಹೇಳ್ತಾ ಬಂದೆವು ನಾವು ಆಧುನಿಕ ಕಾಲಘಟ್ಟದಲ್ಲಿದ್ದೇವೆ ಅಂತ. ಹಾಗೆ ಅಂತ ಹೇಳಿ ಮಲಗುವುದು ಚಾಪೆಯಲ್ಲೇ ಅಥವಾ ಮಲಗುವುದು ಬೆಡ್ಡಲ್ಲೇ, ಹಾಗೆ ಅಂತ ಹೇಳಿ ವಿಪರೀತ ನಿದ್ದೆ ಬಂದರೆ ನೆಲದಲ್ಲೇ ಮಲಗುವುದು. ಇಂತಹ ಒಂದು ಸ್ಥಿತಿ. ವಿಪರೀತ ಸೆಕೆಯಾದರೆ ನೋಡಿ ಎಲ್ಲರೂ ನೆಲದಲ್ಲೇ ಮಲಗುವುದು, ಚಾಪೆಯೂ ಇಲ್ಲ. ಏನಾದ್ರು ರಗ್ಗು ಬೇಕಾ ಅಂತ ಕೇಳಿದ್ರೆ ಅದು ಬೇಡ ಹೇಳ್ತಾರೆ. ಅಂದರೆ ನಮ್ಮ ವಿಶಿಷ್ಟ ಸಂಸ್ಕೃತಿ ಹಾಗೇ ಇತ್ತು, ಹಾಗೇ ನಮ್ಮಲ್ಲಿ ಮಿಳಿತವಾಗ್ತಾ ಇತ್ತು. ನಾವು ಹೇಳ್ತಾ ಬಂದೆವು ಪುರುಸೊತ್ತಿಲ್ಲ. ಯಜಮಾನನಿಗೆ ಯಜಮಾಂತಿಯಲ್ಲಿ ಮಾತಾಡಲಿಕ್ಕೆ ಪುರುಸೊತ್ತಿಲ್ಲ, ಅರ್ಥಾತ್ ಗಂಡನಿಗೆ ಹೆಂಡತಿಯಲ್ಲಿ ಮಾತಾಡಲಿಕ್ಕೆ ಪುರುಸೊತ್ತಿಲ್ಲ. ಇಬ್ಬರಿಗೂ ಉದ್ಯೋಗ, ಮಕ್ಕಳನ್ನು ನೋಡುವವರಿಲ್ಲ. ಯಾರೋ ಒಬ್ಬಳು ಕೆಲಸದವಳನ್ನು ಕರೆಸಿ ಮಕ್ಕಳನ್ನು ಅವಳ ಕೈಗೆ ಕೊಟ್ಟು ಇವರ ಬದುಕು ನಡೆಯಿತು. ಕಡೆಗೆ ಮಕ್ಕಳು ಇವರಲ್ಲಿಲ್ಲ. ಇಂತಹ ಒಂದು ಕಾಲಘಟ್ಟದಲ್ಲಿ ದೇವರು ಕೊಟ್ಟ ಬುದ್ಧಿ ಯಾವುದು ಅಂತ ಕೇಳಿದರೆ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಅಪ್ನಾ ಹಾತ್ ಜಗನ್ನಾಥ್, ರಾಮ್ ರಾಮ್ ಬೋಲೆನಾಥ್, ನನ್ನ ತಲೆಗೆ ನನ್ನ ಕೈ. ಆ ಮಟ್ಟಕ್ಕೆ ಬಂದು ಮುಟ್ಟಿತು ಇವತ್ತಿನ ಸ್ಥಿತಿ. ನೋಡಿ, ಯಾರಿಗೆ ಯಾರು ಸಹಾಯ ಮಾಡುವುದಿಲ್ಲ, ಯಾರನ್ನು ಯಾರು ಕೇಳುವುದಿಲ್ಲ, ಯಾರಿಗೆ ಯಾರು ಬೇಡ. ಈ ಕೊರೋನಾ ಬಂದರೆ ಯಾರಾದರೂ ಯಾರಿಗೆ ಬೇಕಾ? ಎಲ್ಲಿವರೆಗೆ ಬಂತು ನೋಡಿ. ನನ್ನ ಸ್ವಂತ ಸಂಬಂಧಿಗೆ ಬಂತು, ಅವ ಹೇಳಿದ ನನಗೆ ಬಂದಿದೆ ಅಂತ, ದಮ್ಮಯ್ಯ ಮಾರಾಯ ಮನೆಗೆ ಬರಬೇಡ ಅಂತ ಹೇಳುವ ಮಟ್ಟಕ್ಕೆ ನಾವು ಹೋದೆವು. ಎಲ್ಲಿವರೆಗೆ ಭಯಭೀತರಾದೆವು ಅಂತ ಕೇಳಿದರೆ, ಅವನಿಂದ ನನಗೆ ಬರ್ತದೆ ಎನ್ನುವ ಭಯ ಬಂದಾಗ ನಾನು ನನ್ನನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮಾತ್ರ ನಾನು ಪ್ರಯತ್ನ ಪಟ್ಟೆ ವಿನಃ ಅವನೂ ರಕ್ಷಣೆ ಹೊಂದಬೇಕು ಎನ್ನುವಂತಹ ಸ್ಥಿತಿಗೆ ನಾವು ಒಳಗಾಗಲಿಲ್ಲ. ನಮ್ಮ ಭಾವನೆಗಳು ಹೇಗಿತ್ತು ಗೊತ್ತಾ? ಅತಿಥಿ ದೇವೋಭವ ಅನ್ನುವಂತಹ ಸ್ಥಿತಿಯಲ್ಲಿತ್ತು ನಮ್ಮ ಭಾವನೆಗಳು.
ಅತಿಥಿಗಳನ್ನು ದೇವರಂತೆ ಕಾಣಬೇಕು ಅನ್ನುವಂತಹ ಸ್ಥಿತಿ ಇತ್ತು. ನಮ್ಮ ತುಳುವಲ್ಲಿ ಒಂದು ಮಾತಿದೆ, ಬತ್ತನಾಯಗೆ ಪೇರು ಉಂಪು, ಇತ್ತನಾಯಗೆ ಬೆಲ್ಲ ನೀರಂತ. ಮನೆಯೊಳಗಿದ್ದವನಿಗೆ ಬೆಲ್ಲ ಮತ್ತು ನೀರು, ಬಂದವನಿಗೆ ಹಾಲು ಮತ್ತು ಅನ್ನ, ಇದನ್ನು ಕೊಡಬೇಕು ಅಂತ ನಮ್ಮ ಅತಿಥಿ ಶಾಸ್ತ್ರದಲ್ಲಿರುವಂತಹ ಒಂದು ಶಿಷ್ಟಾಚಾರ. ಆದರೆ ಇವತ್ತು ಆ ಶಿಷ್ಟಾಚಾರಗಳು ನಮ್ಮಿಂದ ಕಳೆದು ಹೋಗಿತ್ತು. ಅಂಥವನನ್ನು ನಾವು ಅತಿಥಿಯಾಗಿ ಸ್ವೀಕರಿಸಬೇಕು, ಭಯವಾಯಿತು, ನಮಗೆ ಅತಿಥಿಯಾಗಿ ಸ್ವೀಕರಿಸಲಿಕ್ಕೆ ಆಗಲಿಲ್ಲ. ಹಾಗಿದ್ದರೆ ಈ ಕಾಲಘಟ್ಟದಲ್ಲಿ ನಾವು ಗಣೇಶ ಚತುರ್ಥಿಯನ್ನು ಪೂಜಿಸಬೇಕು, ಗಣೇಶನನ್ನು ಅಂತಲಾದಾಗ ಯಾರು ಬರುವ ಹಾಗಿಲ್ಲ, ನಮ್ಮ ಬಂಧುಗಳು ಬರುವ ಹಾಗಿಲ್ಲ. ನಾವು ಒಟ್ಟು ಕೂಡಿಕೊಂಡು ಮನೆಯೊಳಗೆ ನಮ್ಮ ಸಂಪ್ರದಾಯಗಳಲ್ಲಿ ಗಣಪತಿಯ ಆವೆ ಮಣ್ಣಿನ ಮೂರ್ತಿ ಮಾಡಿ ಆ ಮೂರ್ತಿಯಲ್ಲಿ ನಾವು ಗಣಪತಿಯನ್ನು ಕಾಣ್ತಾ ಇದ್ದವರು ಇವತ್ತು ಆ ಸ್ಥಿತಿ ಇಲ್ಲ ಅಂತಲಾದಾಗ ನಮ್ಮ ಮನಸ್ಸಿನೊಳಗೊಂದು ಭಯ ಶುರುವಾಯಿತು. ಹಾಗಾಗಿ ನಾವು ಹೇಳುವುದಿಷ್ಟೇ, ಭಯ ಬಿಡಿ, ನಿರ್ಭಯವಾಗಿರಿ. ಭಗವಂತ ಭಯಕೃತ್ ಭಯನಾಶನಃ. ಭಗವಂತನನ್ನು ನಾವು ಕರೆದದ್ದು ಭಯ ಕೊಟ್ಟು ಭಯ ತಗೊಳ್ಳುವವ. ಭಯವನ್ನು ನಿವಾರಣೆ ಮಾಡುವ ಶಕ್ತಿ ಇರುವುದು ಭಗವಂತನಿಗೆ ಮಾತ್ರ. ಹಾಗಾಗಿ ಮನಸ್ಸಿಗೂ ಭಗವಂತನಿಗೂ ಇರುವಂಥ ನಂಟದು. ಮನಸ್ಸು ಕೆಲವೊಮ್ಮೆ ನಮಗೇನೇನು ಹೇಳ್ತದೆ, ಅಲ್ಲೂ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ ಭಗವಂತ. ಆ ಬುದ್ಧಿಯನ್ನು ಪ್ರಚೋದನೆ ಮಾಡಿದರೆ ಮನಸ್ಸು ಕೆಟ್ಟ ದಾರಿಯನ್ನು ಹೇಳಿದರೆ ಬುದ್ಧಿ ನಿರೂಪಕವಾಗಿ ಸರಿದಾರಿಗೆ ತಗೊಂಡು ಹೋಗ್ತದೆ. ಇಂತಹ ಕಾಲಘಟ್ಟದಲ್ಲಿ ಈ ಗಣಪತಿಯ ಉತ್ಸವವನ್ನು ವಿಜೃಂಭಣೆಯಿಂದ ನಮಗೆ ಆಚರಿಸಲಿಕ್ಕಾಗುವುದಿಲ್ಲ ಎನ್ನುವುದು ಗೊತ್ತಾದ ಮೇಲೆ ಸರಳವಾಗಿ ಅತಿ ಸರಳವಾಗಿ ನಾವು ಮನೆಯಲ್ಲೇ ಕುಳಿತು ವಿಘ್ನ ವಿನಾಶಕನನ್ನು ಪ್ರಾರ್ಥನೆ ಮಾಡಬೇಕು. ಆ ಮೂಲಕ ನಮ್ಮಲ್ಲಿದ್ದಂತಹ ಅರಿಷಡ್ವೈರಿಗಳು, ನಮ್ಮ ಬಾಂಧವ್ಯದ ಒಳಗಿದ್ದಂತಹ ತಾಮಸ ಚಿಂತನೆಗಳು, ಇದನ್ನೆಲ್ಲವನ್ನು ಹೊರಗೆ ಹಾಕಲಿಕ್ಕೆ ನಮಗಿದು ಸಕಾಲ. ಭಗವಂತನನ್ನು ಪ್ರಾರ್ಥಿಸಿಕೊಳ್ಳಿಕ್ಕೆ, ಭಗವಂತನನ್ನು ಧ್ಯಾನಿಸಿಕೊಳ್ಳಿಕ್ಕೆ, ಅನಂತ ಸ್ವರೂಪಿಯಾದಂತಹ ಜಗನ್ನಿಯಾಮಕನಾದಂತಹ ಬ್ರಹ್ಮಾಂಡ ನಾಯಕನಾದಂತಹ ಗಣಗಳ ಒಡೆಯನಾಗಿರತಕ್ಕಂತಹ ಗಣಗಳ ಮಹಾಗಣನಾಯಕನಾದಂತಹ ಮಹಾಗಣಪತಿಯನ್ನು ನಮಗೆ ಪ್ರಾರ್ಥಿಸಲಿಕ್ಕೆ ಇದು ತುಂಬ ಒಳ್ಳೆಯ ಕಾಲ. ನಾವು ದೇವಸ್ಥಾನಕ್ಕೆ ಸುತ್ತಾಡ್ತಾ ಇದ್ದೆವು. ದೇವರನ್ನು ಎಲ್ಲಿ ಎಲ್ಲ ಕಂಡಿದ್ದು ಅಂತಂದರೆ ನಾವು ದೇವಸ್ಥಾನದಲ್ಲಿ. ಇವತ್ತು ಅದಕ್ಕೂ ಬರಗಾಲ ಬಂದು ಹೋಯಿತು. ದೇವಸ್ಥಾನಕ್ಕೆ ಹೋಗುವ ಹಾಗಿಲ್ಲ, ದೇವರನ್ನು ಪೂಜಿಸುವ ಹಾಗಿಲ್ಲ. ಇನ್ನು ಅಲ್ಲಿರುವಂತಹ ವೇದಜ್ಞರಾಗಿರ್ತಕ್ಕಂಥ ವಿಪ್ರರಿಂದ ಒಂದು ಗುಟುರು ತೀರ್ಥ ತಗೊಳ್ಳುವ ಹಾಗಿಲ್ಲ. ಆ ಮಟ್ಟದವರೆಗೆ ನಮ್ಮ ದುಸ್ಥಿತಿ ಬಂದು ಮುಟ್ಟಿತು ನೋಡಿ. ತೀರ್ಥ ತಗೊಳ್ಳುವ ಹಾಗಿಲ್ಲ, ಪ್ರಸಾದ ಹಚ್ಚಿಕೊಳ್ಳುವ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗುವ ಹಾಗಿಲ್ಲ. ನಿಯಮ ಇರುವುದು ಹೀಗೆ. ಎಲ್ಲರೂ ಮದಿರೆ, ನಮ್ಮಲ್ಲಿದ್ದಂತಹ ಮೋದಕ, ಗಣಪತಿಗೆ ಪ್ರಿಯವಾದಂತಹ ಮೋದಕ, ಆ ಮೋದಕವನ್ನು ಸ್ವಲ್ಪ ನಾವು ವ್ಯತ್ಯಾಸ ಮಾಡಿ ಹೇಳಿದರೆ ಅದು ಮಾದಕವೂ ಆಗ್ತದೆ. ಮಾದಕ ಎನ್ನುವುದು ನಮ್ಗೆ ಗೊತ್ತಿದೆ, ಸಿಗುವಂಥದ್ದು. ಮದಿರೆ ಅಂತ ಹೇಳ್ತೀವಲ್ಲ ನಾವು. ಆ ಮದಿರೆ ಅಂತ ಹೇಳುವಾಗ ಅಮಲು ದ್ರವ್ಯ ಅಂತ ನಾವು ಹೇಳ್ತೇವಲ್ಲ. ಆ ಅಮಲು ದ್ರವ್ಯವನ್ನು ತಗೊಂಡಾಗ ಏನಾಗ್ತದೆ, ನಮಗೆಲ್ಲರಿಗೆ ಕಾಣುವಾಗ ಗೊತ್ತಾಗ್ತದೆ. ಅದು ನಮ್ಮ ಮನಸ್ಸನ್ನು ಹಾಳು ಮಾಡಿ, ನಮ್ಮ ಸಂಸಾರವನ್ನು ಹಾಳು ಮಾಡಿ, ನಮ್ಮ ಬಂಧುತ್ವವನ್ನು ಹಾಳು ಮಾಡಿ, ನಮ್ಮ ಇದ್ದ ಒಳ್ಳೆಯ ವ್ಯವಸ್ಥೆಗಳನ್ನೆಲ್ಲ ಹಾಳು ಮಾಡಿ, ಮಾದಕ ಮಾಡಿ ನಮ್ಮನ್ನು ಹಾಳು ಮಾಡ್ತದೆ. ಅದಕ್ಕೆ ಆ ಮಾದಕವನ್ನು ಮೋದಕ ಮಾಡಿ ಗಣಪತಿಗೆ ಸಮರ್ಪಿಸಬೇಕು ಎನ್ನುವಂತಹ ನಿಯಮ ಇರುವುದರಿಂದ ನಾವು ಸರಳವಾಗಿ ಮನೆಯ ಒಳಗೆ ಕುಳಿತುಕೊಂಡು ಆ ಭಗವಂತನನ್ನು ಎಲ್ಲ ಮನೆಯೊಳಗಿನ ಬಂಧುಗಳು, ತಂದೆ ತಾಯಿ ಮಕ್ಕಳು, ಮಾವ ಅತ್ತೆ ಎಲ್ಲರೂ ಸೇರಿಕೊಂಡು ಒಂದೇ ಮನೆಯ ಒಳಗೆ ಕುಳಿತುಕೊಂಡು, ನಮಗೆ ಮನೆಯ ಒಳಗೆ ಮಾಸ್ಕ್ ಬೇಡ. ಯಾಕೆ ಬೇಡ? ನಮಗೆ ಒಬ್ಬರಿಗೆ ಬಂದರೆ ಎಲ್ಲರಿಗೆ ಬರ್ತದೆ. ಹಾಗಿದ್ರೆ ಯಾರಿಗೆ ಕೆಮ್ಮುಂಟು ಅವರು ಮಾಸ್ಕ್ ಹಾಕಬೇಕಷ್ಟೇ. ಮನೆಯೊಳಗೆ ಮಾಸ್ಕಿನ ಅವಶ್ಯಕತೆ ಇಲ್ಲ. ನಾವು ಸಾಮಾನ್ಯವಾಗಿ ಜನಸಂದಣಿಗೆ ಹೋಗ್ತೇವೆ, ಮಾರುಕಟ್ಟೆಗೆ ತರಕಾರಿ ತಗೊಂಡು ಬರಲಿಕ್ಕೋ ಇನ್ನಿತರ ಏನಾದರೂ ದ್ರವ್ಯ ತಗೊಂಡು ಬರಲಿಕ್ಕೋ ನಾವು ಹೋಗ್ತೇವಲ್ಲ, ಆಗ ಮಾಸ್ಕಿನ ಅವಶ್ಯಕತೆ ಇದೆ. ಯಾಕೆ? ಹೊರಗಿನ ವಾತಾವರಣ ಏನು ಎಂತ ಅಂತ ಗೊತ್ತಿಲ್ಲ. ಈ ಕೊರೋನಾ ಯಾರಲ್ಲುಂಟು ಯಾರಲ್ಲಿಲ್ಲ ಅಂತಲೂ ಗೊತ್ತಿಲ್ಲ. ಗೊತ್ತಾದಾಗ ಎಲ್ಲವೂ ತಡವಾಗಿ ಹೋಗ್ತದೆ. ನಮ್ಮ ತುಳುವಲ್ಲಿ ಒಂದು ಮಾತುಂಟಲ್ಲ, ಗೊತ್ತಾನಾಗ ಪೊರ್ತಾಂಡು ಅಂತ. ಹಾಗಾಗಿ ಈ ವಿಷಯವೂ ಅಷ್ಟೇ. ಇದು ನಮಗೆ ಗೊತ್ತಾಗುವಾಗ ತುಂಬ ಹೊತ್ತಾಗಿ ಹೋಗಿರ್ತದೆ. ಆ ತುಂಬ ಹೊತ್ತಾಗಿ ಹೋಗಿರುವಾಗ ನಾವು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಇಂತಹ ಒಂದು ದುಸ್ಥಿತಿ ನಮಗೆ ಯಾರಿಗೂ ಬರುವುದು ಬೇಡ ಅಂತ ಹೇಳಿದರೆ, ನಾವು ಇರುವಷ್ಟು ಸಮಯ ಈ ಮಹಾಮಾರಿ, ಈ ಜಗತ್ತಿನಿಂದ ಒದ್ದೋಡಲಿಕ್ಕೆ ನಾವು ಮುಖ್ಯವಾಗಿ ಗಣಪತಿಯನ್ನು ನಮ್ಮ ಮನಸ್ಸಿನೊಳಗೆ, ನಮ್ಮ ಮನೆಯ ಒಳಗೆ ಅಂತಃಸತ್ವದಿಂದ ಪ್ರಾರ್ಥನೆ ಮಾಡಬೇಕು. ವಿಘ್ನ ವಿನಾಯಕ,
ಎಂತೆಂತಹ ರಾಕ್ಷಸರನ್ನು ನಾಶ ಮಾಡಿದಂತಹ ಶಕ್ತಿ ಗಣಪತಿಗೆ ಇದೆ. ಅಂತಹ ಗಣಪತಿ ವಿಘ್ನ ವಿನಾಯಕನಾಗಿ, ಸರ್ವ ವಿಘ್ನಗಳನ್ನು ಪರಿಹರಿಸುವವನಾಗಿ, ಸರ್ವ ವಿಘ್ನಗಳನ್ನು ದೂರಪಡಿಸುವವನಾಗಿ ನಮ್ಮ ಮನೆಯ ಒಳಗೆ, ನಮ್ಮ ಮನಸ್ಸಿನೊಳಗೆ ಕುಳಿತುಕೊಳ್ಳಬೇಕು. ಆ ರೀತಿಯಲ್ಲಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ನಮಗೆ ಈ ವರ್ಷದ ಗಣಪತಿಯನ್ನು ಆಚರಿಸಲಿಕ್ಕೆ ಗಣಪತಿಯೇ ನಮಗೆ ಒಂದು ಸ್ವರೂಪವನ್ನು ನಮಗೆ ಮಾಡಿಕೊಟ್ಟಿದ್ದಾನೆ. ಇಂತಹ ಒಂದು ಕಾಲಘಟ್ಟವನ್ನು ನಮಗೆ, ಹಬ್ಬ ಹರಿದಿನಗಳನ್ನು ಈ ಸ್ವತಂತ್ರ ಸ್ವರೂಪದಲ್ಲಿ ಸಾಮೂಹಿಕವಾಗಿ ಪರಿಚಯವಿಲ್ಲದವರು ಇನ್ನೊಬ್ಬರು ಮತ್ತೊಬ್ಬರು ಬಂದು ಅದಕ್ಕೆ ಏನು ಅರ್ಚನೆ ಮಾಡುವ ಹಾಗೆ ಅಥವಾ ಅದನ್ನು ಪೂಜಿಸುವ ಹಾಗೆ ಆಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವು ಈ ಗಣಪತಿಯನ್ನು ಮನೆಯ ಒಳಗೆ ಆರಾಧಿಸಬೇಕು, ಮನಸ್ಸಿನೊಳಗೆ ಆರಾಧಿಸಬೇಕು. ಸ್ವಸ್ತಿಕ ಇಟ್ಟು ತಂಡೂಲದಲ್ಲಿ ಅರ್ಥಾತ್ ಅಕ್ಷತೆಯಲ್ಲಿ, ಅಕ್ಕಿಯಲ್ಲಿ ಈ ಗಣಪತಿಯನ್ನು ನಾವು ಕಾಣಬೇಕು. ಅಂತಹ ಗಣಪತಿ ನಮಗೆ ಸಿದ್ಧಿ ಮತ್ತು ಬುದ್ಧಿಯನ್ನು ನೀಡ್ತಾನೆ ಅಂತ ಇರುವ ಶಾಸ್ತ್ರ. ಸಿದ್ಧಿ ಬುದ್ಧಿಗಾಗಿ ನಾವು ಗಣಪತಿಯನ್ನು ಪ್ರಾರ್ಥಿಸಬೇಕು. ಸಿದ್ಧಿ ಅಂದರೆ ಏನು? ನಮ್ಮ ಜೀವನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು. ಬುದ್ಧಿ ಅಂದರೆ ಏನು? ಒಳ್ಳೆಯ ಕಾರ್ಯಗಳಲ್ಲಿ ಪ್ರೇರಣೆಯಾಗುವುದು. ಕೆಟ್ಟ ಕಾರ್ಯಗಳು ದೂರವಾಗಿ, ಕೆಟ್ಟ ಚಿಂತನೆಗಳು ದೂರವಾಗಿ, ಒಳ್ಳೆಯ ಕಾರ್ಯಗಳಲ್ಲಿ ಒಳ್ಳೆಯ ನಡತೆ ಪ್ರೇರಣೆಯಾಗುವುದು. ಆ ಒಳ್ಳೆಯ ನಡತೆಗೆ ನಮಗೆ ಬೇಕು ಗಣಪತಿ. ಆ ಗಣಪತಿಯ ಗಣಗಳ ಪತಿ. ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ದೂರವಾಗಬೇಕಾದರೂ ಗಣಪತಿ ಬೇಕು. ನಮ್ಮಲ್ಲಿ ಒಳ್ಳೆಯ ಗುಣಗಳು ಸಾಕ್ಷಾತ್ಕಾರವಾಗಬೇಕಾದರೂ ಗಣಪತಿ ಬೇಕು ನಮಗೆ. ಆ ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಅಗಜಾನನಂ ಗಜಾನನ ಸ್ವರೂಪಂ. ಯಾವುದು ನಮಗೆ ವಿಸ್ತಾರವಾಗಿ ಕಾಣ್ತವೆಯೋ, ಯಾವುದು ನಮಗೆ ದೊಡ್ಡದಾಗಿ ಕಾಣ್ತದೆಯೋ ಆ ದೊಡ್ಡದಾದ ಸ್ವರೂಪವನ್ನು ನಾವು ಮನಸ್ಸಿನೊಳಗೆ ಚಿಂತನೆ ಮಾಡಿದರೆ ವಿಶ್ವಂಭರನಾಗಿರತಕ್ಕಂತಹ ಮಹಾಗಣಪತಿ ಇಡೀ ವಿಶ್ವವನ್ನೇ ತನ್ನೊಳಗೆ ಹೊತ್ತುಕೊಂಡಿದ್ದಾನೆ ಎನ್ನುವುದನ್ನೇ ಜ್ಞಾನಿಗಳು, ಸಂತರಾದ ಏಕನಾಥರು ಹೇಳ್ತಾರೆ. ನಿನ್ನ ಹೊಟ್ಟೆಯಲ್ಲಿರುವುದು ಇಡೀ ಬ್ರಹ್ಮಾಂಡ. ಹಾಗಾಗಿ ಆ ಹೊಟ್ಟೆಯನ್ನೇ ವಿಶ್ವ ಅಂತ ಗಮನಿಸಿದರೆ ಇವತ್ತು ಈ ಕೋವಿಡ್-19 ಅನ್ನುವಂತಹ ಕೊರೋನಾ ಕಾಯಿಲೆ ಬಂದಿರುವುದು ಇಡೀ ವಿಶ್ವಕ್ಕೆ. ಈ ಇಡೀ ವಿಶ್ವಕ್ಕೆ ಬಂದಿರುವಂತಹ ಈ ಕೊರೋನಾ ಕಾಯಿಲೆಯನ್ನು ಒದ್ದೋಡಿಸಬೇಕಾದರೆ ನಮಗೆ ಗಣೇಶನೇ ಬರಬೇಕು. ಗಣೇಶ ಚತುರ್ಥಿಯಲ್ಲಿ ನಾವು ಗಣಪನನ್ನು ಆರಾಧನೆ ಮಾಡುವುದರ ಮುಖಾಂತರ ಇಡೀ ಜಗತ್ತಿನಲ್ಲಿರುವಂತಹ ಈ ಕೊರೋನಾ ಅನ್ನುವಂತಹ ಕೋವಿಡ್-19 ರೋಗವನ್ನು ಅರ್ಥಾತ್ ಈ ಮಹಾಮಾರಿಯನ್ನು ನಮಗೆ ಒದ್ದೋಡಿಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಅಂತ ಕೇಳಿದರೆ ಅದು ಭಾದ್ರಪದ ಮಾಸ. ಭಾದ್ರಪದ ಮಾಸ ಅಂತ ಕೇಳಿದರೆ ನಮ್ಮ ಜೀವನವನ್ನು ಭದ್ರ ಮಾಡುವ ಒಂದು ಮಾಸ. ಭದ್ರ ಮಾಡುವ ಮಾಸ ನಮಗೆ ಬಂದಾಗ ಮುಂದಿನ ದಿನಗಳು ತನ್ನಿಂದ ತಾನಾಗಿ ಕೊರೋನಾ ನಮ್ಮಿಂದ ದೂರ ಹೋಗ್ತದೆ. ಆ ಕಾರಣಕ್ಕಾಗಿ ಭಾದ್ರಪದ ಮಾಸದಲ್ಲಿ ಬರುವ ನಮ್ಮಲ್ಲಿ ಎಲ್ಲ ಹಬ್ಬಗಳು ಈ ವರ್ಷ ಹಿಂದೆ ಮುಂದೆ ಬಂದಾಗ ನಮ್ಮಲ್ಲಿ ಕೆಲವೆಲ್ಲ ಮನುಷ್ಯ ಜನಗಳು ಹೇಳುವುದು, ಯಾರೋ ಕೆಲವಾರು ಹೇಳುವುದು, ನಿಮ್ಮಲ್ಲಿ ಏನು ಹೀಗೆ ವೈರುಧ್ಯ ಅಂತ. ನೈಜವಾಗಿ ನಾವು ಬಹು ಸಂಸ್ಕೃತಿಯವರಾಗಿರುವುದರಿಂದ ಇದು ನಮಗೆ ಪಥ್ಯವಾಗಿರ್ತದೆ. ಯಾಕೆ ಅಂತ ಕೇಳಿದರೆ ಅಷ್ಟಮಿ ನಂತರ ಆಗ್ತದೆ, ಚೌತಿ ಮೊದಲಾಗ್ತದೆ, ಏನಿದು ಹೀಗೆ ಅಂತ ಕೇಳ್ತಾರೆ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ಒಂದು ಪಂಚಾಂಗದ ಸ್ವರೂಪ ಇದೆ. ನಾವು ಚಾಂದ್ರಮಾನ ಸೌರಮಾನ ಎನ್ನುವಂತಹ ಎರಡು ಕಾಲಗಳನ್ನು ನಾವು ಅನುಸರಿಸಿಕೊಳ್ತೇವೆ. ಚಾಂದ್ರಮಾನದವರು ಅಮಾವಾಸ್ಯೆಯ ತನಕ, ಸೌರಮಾನದವರು ಸಂಕ್ರಮಣದ ತನಕ. ಹೀಗೆ ಎರಡು ವರ್ತುಲಗಳ ಆರಾಧನೆ ಇದ್ದದ್ರಿಂದ ನಮಗೆ ಕೆಲವೆಲ್ಲ ಹಬ್ಬಗಳು, ಕೆಲವೆಲ್ಲ ಮಾಸಗಳಲ್ಲಿ ಬಂದರೆ ವಿಧಿ ನಿಷೇಧ ಅನ್ನುವಂಥ ಕೆಲವೆಲ್ಲ ಪಥ್ಯಗಳಿವೆ. ಇದು ಕೃಷ್ಣಾಷ್ಟಮಿ ನಮಗೆ ಆಷಾಢದಲ್ಲಿ ಬಂದಿದೆ, ಆಟಿಯಲ್ಲಿ ಬಂದಿದೆ. ಹಾಗಾಗಿ ಅದನ್ನು ಹೆಚ್ಚಾಗಿ ನಾವು ಆಚರಿಸದೆ ಸೋಣ ಅರ್ಥಾತ್ ಶ್ರಾವಣ ಮಾಸದ ಸೋಣ ತಿಂಗಳ ಅಷ್ಟಮಿಯನ್ನು ಆಚರಿಸ್ತೇವೆ. ಹೀಗೆ ಈ ಸೋಣ ತಿಂಗಳ ಅಷ್ಟಮಿಯನ್ನು ಆಚರಿಸಬೇಕಾದರೆ ಚೌತಿ ಬಂದು ಹೋಗ್ತದೆ. ಹಾಗಾಗಿ ಗಣಪ ಮೊದಲು ಬಂದ, ಕೃಷ್ಣ ನಂತರ ಬಂದ. ಏನೇ ಆಗಲಿ ಕೃಷ್ಣನಿಗೂ ಗಣಪತಿಗೂ ಅಷ್ಟು ಒಂದು ಅನ್ಯೋನ್ಯತೆ. ಕೃಷ್ಣನಿಲ್ಲದೆ ಗಣಪತಿ ಇಲ್ಲ, ಗಣಪತಿ ಇಲ್ಲದೆ ಕೃಷ್ಣ ಇಲ್ಲ. ಅಷ್ಟು ಒಂದು ಮಧುರ ಭಾವನೆ ಅವರೊಳಗೆ. ಈ ಮಧುರ ಭಾವನೆಯಲ್ಲಿರುವಂತಹ ಕೃಷ್ಣ ಮತ್ತು ಗಣಪತಿಯ ಹಬ್ಬಗಳು ಹತ್ತಿರ ಹತ್ತಿರ ಸಿಗುವುದಾಗಿರುವುದರಿಂದ ಅಂತಹ ಒಂದು ಸ್ಥಿತಿಯಲ್ಲಿ ಈ ವರ್ಷ ಗಣೇಶ ಚತುರ್ಥಿ ಮೊದಲು ಬಂದಿದೆ, ಕೃಷ್ಣಾಷ್ಟಮಿ ನಂತರ ಬಂದಿದೆ. ಹಾಗೆ ಅಂತ ಹೇಳಿ ಕೆಲವರು ಈ
ಚಾಂದ್ರಮಾನ ಪದ್ಧತಿ ಉಳ್ಳವರು ಹಿಂದಿನ ಅಷ್ಟಮಿಯನ್ನು ಆಚರಿಸಿದ್ದಾರೆ. ಪುನರಪಿ ಆಚರಿಸಬೇಕನ್ನುವ ಪ್ರಕ್ರಿಯೆ ಇಲ್ಲ. ಆದರೆ ಸೌರಮಾನಕ್ಕೆ ಸಂಬಂಧಪಟ್ಟವರು ನಾಡ್ದಿನ ಕೃಷ್ಣಾಷ್ಟಮಿಯನ್ನು ಆಚರಿಸ್ತಾರೆ. ಹೀಗೆ ನಮಗೂ ಹೇಳಲಿಕ್ಕೆ ಬಹಳ ಸಂತೋಷ ಆಯಿತು. ನಾವು ಹೇಳ್ತೇವಲ್ಲ, ಗಣಪತಿ ಮೊದಲು ಕೃಷ್ಣ ನಂತರ ಅಂತ. ಯಾಕೆ? ಗಣಪತಿಯ ಪ್ರಾರ್ಥನೆ ಮೊದಲಾಗಬೇಕು, ಬಾಕಿ ದೇವತೆಗಳ ಪ್ರಾರ್ಥನೆ ನಂತರವಾಗಬೇಕು. ಅದಕ್ಕೆ ಅಲ್ಲೂ ಹೇಳಿದ್ದು, ಆದಿಯೋಳು ಧರ್ಮರಾಯ ಪೂಜಿಸಿದ ರಾಜ್ಯವ ಸಂಪಾದಿಸಿದ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದ ನೂರಾಣದಲ್ಲಿ ಗಣನಾಥ. ಇದು ಗಣಪತಿಯ ಪ್ರಾರ್ಥನೆ. ಇದನ್ನು ಪುರಂದರದಾಸರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರಾವಣ ಪೂಜಿಸದೇ ಇದ್ದದ್ರಿಂದ ರಾವಣ ನಾಶವಾದ, ಧರ್ಮರಾಯ ಪೂಜಿಸಿದ್ರಿಂದ ಪುನರಪಿ ಹಸ್ತಿನಾವತಿಯನ್ನು ಪ್ರಾಪ್ತಿ ಮಾಡಿಕೊಂಡ. ಹಾಗಾಗಿ ಈ ರೀತಿಯ ಒಂದು ಪದ್ಧತಿ ಇದ್ದದ್ರಿಂದ ಗಣಪತಿಯ ಆಚರಣೆ ಮೊದಲಾಗಿ ಬಂತು, ಕೃಷ್ಣನ ಆಚರಣೆ ತದನಂತರ ಬಂತು. ಏನಿದ್ದರೂ ನಮಗೆ ಅವರಿಬ್ಬರು ಬಹಳ ಹತ್ತಿರದ ದೇವರಾಗಿರುವುದರಿಂದ ಕಲವು ದುರ್ಗಾ ವಿನಾಯಕವು ಅಂತ ಹೇಳಿದ ಹಾಗೆ ಕಲಿಯುಗದಲ್ಲಿ ವಿನಾಯಕ ಅರ್ಥಾತ್ ಗಣಪತಿ ಮತ್ತು ದುರ್ಗೆ ಅರ್ಥಾತ್ ಅವನ ತಾಯಿ ಪಾರ್ವತಿ, ಹೀಗೆ ಇಬ್ಬರನ್ನು ಈ ಯುಗದಲ್ಲಿ ಆರಾಧಿಸಿಕೊಂಡರೆ ನಮ್ಮ ಕ್ಷಿಪ್ರ ಜೀವನದ ಕ್ಷಿಪ್ರ ಪಥ ನಮಗೆ ದೊರಕ್ತದೆ ಅಂತ ಹೇಳಿದ ಹಾಗೆ ಈ ಗಣೇಶ ಚತುರ್ಥಿ ಕೊರೋನಾ ಕಾಲಘಟ್ಟದಲ್ಲಿ ನಮಗೆ ಪೂರಕವಾಗಿ ಹೇಗೆ ಆಚರಿಸಬೇಕು ಎನ್ನುವುದನ್ನು ನಾವುಗಳು ಸರಳವಾಗಿ ಸಾಮೂಹಿಕವಾಗಿ ಆಚರಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದದರಿಂದ ಸರಳವಾಗಿ ಸುಸೂತ್ರವಾಗಿ ನಮ್ಮ ಮನಸ್ಸಿಗೆ ಅಂದವಾಗುವ ಹಾಗೆ, ನಮ್ಮ ಗುಣಗಳಿಗೆ ಅಂದವಾಗುವ ಹಾಗೆ ನಾವು ಈ ಗಣೇಶ ಚತುರ್ಥಿಯನ್ನು, ಈ ಗಣಪತಿ ಉತ್ಸವವನ್ನು, ಈ ಗಣಪತಿ ಹಬ್ಬವನ್ನು ನಮ್ಮ ಮನೆಯ ಒಳಗೆ ನಮ್ಮ ಮನೆಯ ಬಂಧುಗಳ ಜೊತೆಗೆ ಆಚರಿಸುವ. ಆ ಮೂಲಕ ವಿಘ್ನ ವಿನಾಶಕನಾದಂತಹ ಮಹಾಗಣಪತಿ ಜಗತ್ತಿಗೆ ಬಂದಿರುವಂತಹ ಈ ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನು ಒದ್ದೋಡಿಸಲಿ. ನಮ್ಮ ಮನಸ್ಸಿಗೆ ಗ್ರಾಹ್ಯವಾಗಿರುವಂತಹ ನೆಮ್ಮದಿ, ಸಂತೋಷ, ಸಮೃದ್ಧಿಗಳು ನಮ್ಮ ಮನೆಯಲ್ಲಿ ಮೈಗೂಡಲಿ. ಆ ಮೂಲಕ ಗಣಪತಿ ನಮ್ಮ ಜೀವನದ ಶ್ರೇಷ್ಠ ದೇವರಾಗಿ ಸದಾಕಾಲ ನಮ್ಮನ್ನು ಅನುಗ್ರಹಿಸಲಿ ಅಂತ ಈ ಗಣೇಶ ಚತುರ್ಥಿಯ ಶುಭಾವಸರದಲ್ಲಿ ಸ್ಪಂದನ ವಾಹಿನಿಯ ಮೂಲಕ ನಾವೆಲ್ಲ ವೀಕ್ಷಕ ಬಂಧುಗಳಿಗೆ ಗಣಪತಿಯ ವಿಶೇಷ ಆಶೀರ್ವಾದವನ್ನು ಬಯಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು.